ನಮ್ಮ ಇವತ್ತಿನ ಗಣ್ಯ ಅತಿಥಿಗಳಾದಂಥ ಶ್ರೀ ಭೋಜೇಗೌಡ ವಿಧಾನ ಪರಿಷತ್ ಸದಸ್ಯರು, ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾಜಿ ಸಂಸದರು, ಶ್ರೀಮತಿ ಶಕುಂತಲಾ ಶೆಟ್ಟಿ ಮಾಜಿ ಶಾಸಕರು, ಶ್ರೀ ಸಂಜೀವ್ ಮಠಂದೂರ್ ಮಾಜಿ ಶಾಸಕರು, ಶ್ರೀಯುತ ಬಾಲಚಂದ್ರ ಸ್ಥಳೀಯ ಕೌನ್ಸಿಲರ್ ಮತ್ತು ನಮ್ಮ ನಗರಸಭೆ ಉಪಾಧ್ಯಕ್ಷರು ಶ್ರೀಯುತ ಜೀವನ್ಧರ್ ಜೈನ್ ಇವರನ್ನು ನಮ್ಮ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ದಯವಿಟ್ಟು ವೇದಿಕೆ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. A heartily welcome to all the dignitaries on the dais, a
A day without prayer is a day without blessings, and a life without prayer is a life without power. Now I request Ms. Tanvi Shenoy to invoke the blessings of Almighty. मूषिका वाहना दोष विनाशा मूषिका वाहना दोष विनाशा देवागणनायका पालका देवागणनायका पालका मूषिका वाहन दोष विनाशा मूषिका वाहन दोष विनाशा देवागणनायका पालका देवागणनायका पालका करुणदया सार गिरिकन्याकुमार करुणदया सार गिरिकन्याकुमार संगीत काधार नीने दया सार संगीत काधार नीने दया सार नी बंधु दये तोरो गौरी कुमार नी बंधु दये तोरो गौरी कुमार नी बंधु दये तोरो गौरी कुमार देवागणनायका पालका देवागणनायका 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 पालका. Thank you. Atiti Devo Bhava is an ancient saying, and it's a tradition and culture to welcome the guests, those who are gathered here. Now I request Dr. Deepak Rai to welcome the guests and gatherings. ನಮ್ಮ ಕ್ಲಬ್ಬಿನ ಟ್ರೆಜರರ್ ದಿವಾಕರ್ ಕೆಪಿ ಹಾಗೆ ಜಾಯಿಂಟ್ ಟ್ರೆಜರರ್ ರೂಪೇಶ್ ಶೇಟ್, ಜಾಯಿಂಟ್ ಸೆಕ್ರೆಟರಿ ಪ್ರಭಾಕರ್ ಎಂ ಇವರು ಸಹ ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರು ಕ್ಲಬ್ನ ಇವತ್ತಿನ ಉದ್ಘಾಟಕ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಉದ್ಘಾಟಕರಾದ ಮೊದಲಿಗೆ ನನ್ನ ಆತ್ಮೀಯರು ಆದಂಥ ನಮ್ಮ MLC ಆದಂಥ ಭೋಜೇಗೌಡರಿಗೆ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಎಲ್ಲ ಕ್ಲಬ್ಬಿನ ವಿಷಯದಲ್ಲಿ ಪ್ರೋತ್ಸಾಹ ಕೊಟ್ಟಂಥ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ವಿವಿಧ ನಮ್ಮ ಕಾರ್ಯಕ್ರಮದಲ್ಲಿ ಮುಂಚಿಂದನೂ ಭಾಗವಹಿಸ್ತಾ ಬಂದಿದ್ದಂಥ ನಮ್ಮ ಮಾಜಿ ಶಾಸಕರಾದಂಥ ಸಂಜೀವ್ ಮಠದೂರ್ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಈಗ ನನಗೆ ವೈಯಕ್ತಿಕವಾಗಿ ಕೂಡ ಬಹಳ ಸ್ಪಂದಿಸಿದ್ದವರು. ಕ್ಲಬ್ಬಿನ ವಿಷಯದಲ್ಲಂತೂ 2014ರಿಂದನೇ ನನಗೆ ಭಾಳಷ್ಟು ಪ್ರೋತ್ಸಾಹ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಕರೆದಿದ್ದಂಥ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿದಂಥವರು ನಮ್ಮ ಅಕ್ಕ
ಶಕು ಅಕ್ಕ, ಶಕುಂತಲ ಟಿ ಶೆಟ್ಟಿ ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮರೀಲಿನ ಕೌನ್ಸಿಲರ್ ಹಾಗೂ CMCಯ ಉಪಾಧ್ಯಕ್ಷ ಆದಂಥ ಬಾಲಚಂದ್ರ ಅವ್ರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಗೆಸ್ಟ್ ಲಿಸ್ಟಲ್ಲಿ ತುಂಬ ಇದ್ದರು, ಆದರೆ ಕಾರಣಾಂತರದಿಂದ ಅವರು ಬರಲಿಕ್ಕಾಗಲಿಲ್ಲ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಅವರ ತಂದೆಯ ಒಂದು ಪ್ರತಿಮೆಯನ್ನು ಆವರಣಗೊಳಿಸಿತ್ತು, ಆದ್ದರಿಂದ ಬರಲಿಕ್ಕಾಗಲಿಲ್ಲ. ಸ್ಪೀಕರ್ ಅವರು ವಿದೇಶ ಪ್ರಯಾಣದಲ್ಲಿದ್ದಾರೆ, ಹಾಗಾಗಿ ಅವರು ಕೂಡ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ನಮ್ಮ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗುವಂತ ಹೇಳಿದ್ದಾರೆ. ಹಾಗಾಗಿ ನಾನು ವೇದಿಕೆಯನ್ನು ಅವರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ಅತಿಥಿಗಳಂತ ಭೋಜೇಗೌಡ ಇವರಿಗೆ ಬುಡಿಯಾರು ರಾಧಾಕೃಷ್ಣ ನಮ್ಮ ನಿರ್ದೇಶಕರು ಪುಷ್ಪ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪ ನೀಡಿ ಹಾಗೆ ಶ್ರೀಯುತ ಕಾರ್ಯದರ್ಶಿ ವಿಶ್ವಾಸಣೆ ಅವರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾರೆ. ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ ರೂಪೇಶ್ ಶೇಟ್ ನಮ್ಮ ಜಾಯಿಂಟ್ ಟ್ರೆಜರರ್ ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇವೆ. ಹಾಗೆ ಶ್ರೀಯುತ ಸಂಜೀವ್ ಮಠಂದ್ರವರಿಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಪ್ರಭಾಕರ್ ಎಂ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಶಿವರಾಮ್ ಆಳ್ವ ನಮ್ಮ ನಿರ್ದೇಶಕರು ಶ್ರೀಯುತ ಬಾಲಚಂದ್ರ ಅವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಹಾಗೆ ಜೀವನ್ ಕಲ್ಚಿ ಅವರಿಗೆ ನಿತಿನ್ ಪಕ್ಕಳ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಿಗೆ ಶ್ರೀಯುತ ನಿತಿನ್ ಪಕ್ಕಳ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. Thank you all the dignitaries. Now it's a time to inaugurate the session by lighting the lamp. My request is Shri Nalin Kumar Katil, ex-MP Dakshina Kannada district. Kindly inaugurate the session by lighting the lamp, and I request all the dignitaries kindly join.
Thank you all the dignitaries. Now it's an inaugural address by the inaugurator, Shri Nalin Kumar Katil, ex-MP, Dakshin Kannada district. Over to you, sir. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಪುತ್ತೂರು ಕ್ಲಬ್ಬಿನ ನೂತನ ಸಭಾಂಗಣ ಮತ್ತು ಕಟ್ಟಡಗಳ ಲೋಕಾರ್ಪಣಾ ಸಮಾರಂಭದ ಜ್ಯೇಷ್ಠ ಅಧ್ಯಕ್ಷಗಾದಿಯನ್ನು ಅಲಂಕಾರ ಮಾಡಿರ್ತಕ್ಕಂಥ ಆಮೇಲೆ ಆದರಣೀಯರು, ಈ ಸಂಸ್ಥೆಯ ಅಧ್ಯಕ್ಷರು, ಪುತ್ತೂರಿನ ಖ್ಯಾತ ವೈದ್ಯರು, ಸಹೋದರ ಸಮಾನರಾಗಿರ್ತಕ್ಕಂಥ ಡಾಕ್ಟರ್ ದೀಪಕ್ ರೈ ಅವರೇ, ಈ ಸಮಾರಂಭದ ದೀಪ ಬೆಳಗ್ಗೆ ಉದ್ಘಾಟನೆಯನ್ನು ಮಾಡಿರುವ ಈ ರಾಜ್ಯದ ಒಬ್ಬ ಹಿರಿಯ ಮುತ್ಸದ್ದಿಗಳು, 2 ಬಾರಿ ಶಿಕ್ಷಕರ ಕ್ಷೇತ್ರದಿಂದ ಶಾಸಕರಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಟಗಳನ್ನು ನಡೆಸ್ತಾ ಬಂದಿರತಕ್ಕಂಥ ನಮಗೆಲ್ಲ ಹಿರಿಯರು, ಆದರಣೀಯರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಭೋಜೇಗೌಡ ಅವರೇ, ಅವಕಾಶಗಳು ಸಿಕ್ಕಾಗ 5 ವರ್ಷಗಳ ಕಾಲಾವಧಿಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿ 10 ಅಭಿವೃದ್ಧಿ ಯೋಜನೆಗಳನ್ನು ತಂದಿರತಕ್ಕಂಥ ಶಾಸಕ ಸಹೋದರ ಸಂಜೀವ ಮಠಂದೂರವರೇ, 2 ಬಾರಿ ಶಾಸಕಿಯಾಗಿ ನಮಗೆಲ್ಲರಿಗೂ ಮಾರ್ಗದರ್ಶಕಿಯಾಗಿ ನಮ್ಮೆಲ್ಲರ ಹಿರಿಯಕರಾಗಿರ್ತಕ್ಕಂಥ ಮಾಜಿ ಶಾಸಕಿಯಾಗಿರ್ತಕ್ಕಂಥ ಶಕುಂತಲಾ ಶೆಟ್ಟಿ ಅವರೇ, ಪುತ್ತೂರು ನಗರ ಪಾಲಿಕೆಯ ಸದಸ್ಯರು ಮಿತ್ರರಾಗಿರ್ತಕ್ಕಂಥ ಬಾಲಚಂದ್ರ ಅವರೇ, ಈ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ದೀಪಕ್ ರೈ ಅವರೇ, ನಿರ್ದೇಶಕರುಗಳಾಗಿರ್ತಕ್ಕಂಥ ವಿಶ್ವಾಸ್ ಸೇನೆ ಅವರೇ, ಮಿತ್ರ ಪ್ರಭಾಕರ್ ಅವರೇ, KP ದೀಪಕ್ ಅವರೇ, ದಿವಾಕರ್ ಅವರೇ, ರೂಪೇಶ್ ಶೇಟ್ ಅವರೇ, ಬೂಡಿಯಾರ್ ರಾಧಾಕೃಷ್ಣ ರಾಯ್ ಅವರೇ, ಸಾಜಾ ಶಿವರಾಮ್ ಆಳು ಅವರೇ, ಮನೋಜ್ ಅವರೇ, ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಚಿಕ್ಕಪ್ಪ ನಾಯ್ಕರೇ, ಚನಿಲ ತಿಮ್ಮಪ್ಪ ಶೆಟ್ಟಿ ಅವರೇ, ಭಾರತೀಯ ಜನತಾ ಪಾರ್ಟಿಯ ನಗರದ ಅಧ್ಯಕ್ಷ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಗ್ರಾಮಾಂತರದ ಅಧ್ಯಕ್ಷ ಆಗಿರ್ತಕ್ಕಂಥ ದಯಾನಂದ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, 2014ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಪುತ್ತೂರು ಕ್ಲಬ್ 1,000 ಸದಸ್ಯರನ್ನು ಪಡೆದಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ರಾಜ್ಯದ ತಂಡವಾಗಿ ಸುಮಾರು 99 ಕ್ಲಬ್ಗಳ ಅಫಿಲಿಯೇಷನ್ ತಗೊಂಡು ಬಹಳ ವೇಗವಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದಿರುವ ಒಂದು ಕ್ಲಬ್ ಯಾವುದು ಹೇಳಿದ್ರೆ ಅದು ಪುತ್ತೂರಿನ ಕ್ಲಬ್. ದೀಪಕ್ ರೈ ಮತ್ತು ಅವರ ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ವೇದಿಕೆಯಲ್ಲಿ ಕಂಡಾಗ ನಾವೆಲ್ಲ ಮಾಜಿಗಳಿದ್ದೇವೆ. ನನಗೆ ಅನಿಸಿದ್ದು ಭೋಜೇಗೌಡ್ರೆ, ಮಾಜಿಗಳಿಗೆಲ್ಲ ಪುತ್ತೂರು ಕ್ಲಬ್ ಒಳ್ಳೆಯದು ಅಂತ ನಮ್ಮನ್ನೆಲ್ಲ ಕರೆದಿದ್ದಾರೆ ಅಂತ ಅನಿಸಿದೆ. ನಮ್ಮ ಮಾಜಿಗಳ ಜೊತೆ ನೀವೊಬ್ಬರು ಸೇರಿದ್ರಿ. ಯಾಕೆಂದ್ರೆ ಉಲ್ಲೇಖಕ್ಕೆ ಕೇಳಿದ್ರೆ ಮನುಷ್ಯ ಒತ್ತಡದ ಮಧ್ಯೆ ನೆಮ್ಮದಿಯಿಂದ ಬದುಕಬೇಕಾಗಿರ್ತಕ್ಕಂಥ, ಶಾಂತವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಜಾಗಗಳು, ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣವನ್ನು ಹುಡುಕುವಂಥ ಕಾಲಘಟ್ಟದಲ್ಲಿ ಅವನ ಶಾರೀರಿಕ ಮತ್ತು ಬೌದ್ಧಿಕ ಯೋಚನೆಗಳಿಗೆ ವೇಗವನ್ನು ಕೊಡತಕ್ಕಂಥ ಜಾಗಗಳನ್ನು ಹುಡುಕ್ತಾ ಇದ್ದಾನೆ, ತಾಣವನ್ನು ಹುಡುಕ್ತಾ ಇದ್ದಾನೆ. ಹಾಗಾಗಿ ಸಮಾಜದಲ್ಲಿ 3 ರೀತಿಯ ಜನ ತಾಣಗಳನ್ನು ಹುಡುಕ್ತಾರೆ. ಒಂದು ಆಧ್ಯಾತ್ಮದ ಬದುಕಿನ ಮುಖಾಂತರ ಆಧ್ಯಾತ್ಮದಲ್ಲಿ ಶಾಂತಿಯನ್ನು ನೆನೆಸ್ತಾ ಹೋಗ್ತಾರೆ.
ಹಾಗಾಗಿ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣಗಳನ್ನು ದೇವಸ್ಥಾನಗಳಲ್ಲಿ ಮಠ ಮಂದಿರಗಳಲ್ಲಿ ಕಳೀತಾರೆ. ಎರಡನೇ ವರ್ಗದ ಸಮುದಾಯ ಇದೆ. ಅವ್ರೇನು ಮಾಡ್ತಾರೆ, ಒತ್ತಡದ ಮಧ್ಯೆ ಪ್ರಶಾಂತವಾಗಿರ್ತಕ್ಕಂಥ ವಾತಾವರಣಗಳನ್ನು, ಇಂಥ ಆಟೋಟಗಳಿರ್ತಕ್ಕಂಥ ಕೇಂದ್ರ, ಜನ ಸೇರಿರ್ತಕ್ಕಂಥ ಕೇಂದ್ರ, ಸಮಾಜದ ಜೊತೆ ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ಕೇಂದ್ರಗಳು ಮತ್ತು ಇದರ ಮುಖಾಂತರ ಸಾಮಾಜಿಕ ಚಟುವಟಿಕೆಗಳಿರ್ತಕ್ಕಂಥ ಕೇಂದ್ರವನ್ನು ಹುಡುಕ್ತಾರೆ. ಹಾಗಾಗಿ ಎರಡನೇ ವರ್ಗ ಸಾಮಾಜಿಕ ಜನತೆಯ ಜೊತೆ ಸಂಬಂಧಗಳ ಜೊತೆ ಕ್ಲಬ್ಗಳನ್ನು ವಿಸ್ತಾರ ಮಾಡ್ತಕ್ಕಂಥ. ಮೂರನೇ ವರ್ಗ ಇದೆ, ಸಂಜೆ ಹೊತ್ತು ಬಾರಲ್ಲಿ ಶಾಂತವಾಗಿ ಕೂತ್ಕೊಳ್ತಾರೆ. ಆದರೆ ಎರಡನೇ ವರ್ಗದ ಜನ ತಮ್ಮ ಕಾರ್ಯದ ಒತ್ತಡದ ಮಧ್ಯೆ ಪ್ರಶಾಂತವಾಗಿ ಇರುವುದಕ್ಕೆ ಅವಕಾಶಗಳಿರತಕ್ಕಂಥ ಕ್ಷೇತ್ರ ಮಂಗಳೂರಲ್ಲಿರ್ತಕ್ಕಂಥದ್ದನ್ನು ಇವತ್ತು ಪುತ್ತೂರಿನಂಥ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥದ್ದು. ಇದೊಂದು ಬಹಳ ವಿಶ್ವಾಸ ಮತ್ತು ಧೈರ್ಯವನ್ನು ತಗೊಂಡದ್ದಕ್ಕೆ ದೀಪಕ್ ರೈ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದಕ್ಕೆ ಹೇಳಿದೆ, ಇಷ್ಟು ವೇಗವಾಗಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸದಸ್ಯತನ ಪಡೆದಿರ್ತಕ್ಕಂಥ ಮತ್ತು ಇಷ್ಟು ವೇಗವಾಗಿ ಅಫಿಲಿಯೇಷನ್ 95 ಸಂಸ್ಥೆಗಳ ಜೊತೆ ಬೆಳೆದಿರ್ತಕ್ಕಂಥದ್ದು. ಇವತ್ತು ಇಲ್ಲಿರ್ತಕ್ಕಂಥ ಕ್ಲಬ್ಬಿನ ಸದಸ್ಯ ಆದರೆ ಬೆಂಗಳೂರಿನ ಕ್ಲಬ್ಬಿಗೂ ಹೋಗ್ಬೋದು, ಬೇರೆ ಬೇರೆ ಕ್ಲಬ್ಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಅಂಥ ಅವಕಾಶಗಳಿರ್ತಕ್ಕಂಥ ಇಷ್ಟು ವೇಗವಾಗಿ ಬೆಳೆದಿರತಕ್ಕಂಥದ್ದು ಪುತ್ತೂರಲ್ಲಿ ಮಾತ್ರ. ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಇದೊಂದು ದೊಡ್ಡದಾಗಿ ಬೆಳೆತಕ್ಕಂಥ ಸಂಸ್ಥೆಯಾಗಿ ಬೆಳೆದಿದೆ. ಇನ್ನಷ್ಟು ಬೆಳೀಲಿ. ಬಹಳ ಸುಂದರವಾಗಿರ್ತಕ್ಕಂಥ ಇವತ್ತು ಕಟ್ಟಡಗಳ ಲೋಕಾರ್ಪಣೆಯನ್ನು ನಾವು ಮಾಡಿದ್ದೇವೆ. ಭೋಜೇಗೌಡರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಶಕೋಕ ಸಂಜೀವನ ಜೊತೆಯಲ್ಲಿದ್ದರು. ಹಾಗಾಗಿ ಇದು ಬಹಳ ಬೇಗ ಇನ್ನಷ್ಟು ವೇಗವಾಗಿ ಬೆಳೀತದೆ. ಸದಸ್ಯರು ಇನ್ನಷ್ಟು ಸೇರ್ಕೋತಾರೆ. ಇದು ದೊಡ್ಡದಾಗಿರ್ತಕ್ಕಂಥ ಪುತ್ತೂರಿನ ಒಂದು ಕೇಂದ್ರವಾಗಿ ಬೆಳೀಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಅನಿವಾರ್ಯ, ನನಗೆ ಮಂಗಳೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾಗಿರ್ತಕ್ಕಂಥ ಒತ್ತಡ ಇರೋದರಿಂದ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಕೆಳಗಿರ್ತಕ್ಕಂಥ ಎಲ್ಲ ಹಿರಿಕಿರಿಯರಲ್ಲಿ ಕ್ಷಮೆಯನ್ನು ಯಾಚಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತೇನೆ. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತೇನೆ. Thank you, sir. Now I request Dr. Deepak Rai kindly hand over the honorary membership card and a memento to Sri Nalin Kumar Katil as a token of love, respect and gratitude. Thank you, sir. Thank you for being with us today. Now is the time to launch a service card. So now I request Mrs. Shakuntala Shetty, ex-MLA, Putturu, kindly do the needful. ವೇದಿಕೆಯಲ್ಲಿರುವ ಸಮಾರಂಭದ ಅಧ್ಯಕ್ಷರು, ಬಹುಶಃ ಸ್ಥಾಪನೆಯಿಂದ ಇವತ್ತಿನವರೆಗೆ ಈ ಕ್ಲಬ್ಬಿನ ಅಧ್ಯಕ್ಷರು ಆಗಿರುವಂಥ ಸೋದರ ದೀಪಕ್ ರೈ ಅವರೇ, ಆತ್ಮೀಯರಾದ ನಮ್ಮ MLC ಭೋಜೇಗೌಡ್ರೆ, ಮಠಂದೂರವರೇ, ಬಾಲಚಂದ್ರ ಅವರೇ, ವೇದಿಕೆಯ ಎಲ್ಲ ಬಂಧುಗಳೇ ಹಾಗೂ ಮಾತಾಡಿ ಹೋದಂತಹ ನಮ್ಮ ಮಾಜಿ MP ಅವರೇ, ಬಂಧುಗಳೇ, ಬಹುಶಃ ಈ ಕ್ಲಬ್ ಪ್ರಾರಂಭ ಆದ ದಿನದಿಂದ ಇವತ್ತಿನವರೆಗೆ ಎಲ್ಲದರಲ್ಲೂ ಸೇರಿಕೊಂಡಂಥ ಏಕೈಕ ವ್ಯಕ್ತಿ ನಾನು ಅಂತ ಹೇಳಿಕೊಳ್ಳಿಕ್ಕೆ ಮಾತ್ರ ನನಗೆ ಹೆಮ್ಮೆ. ನಿನ್ನೆ ನಾನು ಮಂಗಳೂರಲ್ಲಿದ್ದಾಗ ಒಬ್ಬರು ಸಿಕ್ಕಿದ್ರು. ಅವರು ಹೇಳಿದರು, ಪುತ್ತೂರದ ಕ್ಲಬ್ಬು ಭಾರಿ ಎಡ್ಡೆಂಡಿಗೆತ್ತ ಬಹಳ ಹೋಗಲಿದ್ರು. ಆಗ ನಾನು ಹೇಳಿದೆ, ನಂಬರ್ 1 ಕಾರ್ಡೇ ನಂದು. ಆದ ಕಾರಣ ನಾನು ಮಾತ್ರ ಅಲ್ಲಿ ಹೋಗಿ ಯಾವತ್ತೂ ಸ್ಟೇ ಮಾಡಲಿಲ್ಲ. ಆದರೆ ನನಗೂ ಅವರಿಗೂ ಸಂಬಂಧ ಬಹಳಷ್ಟು ಇದೆ ಅಂಥೇಳಿ. ಬಹುಶಃ ದೀಪಕ್ ರೈ, ನಮ್ಮ ನಿತಿನ್ ಶಿವರಾಮಾಳ ಮೊನ್ನೆಯಿಂದ ಹೇಳ್ತಾಯಿದ್ರು ಬನ್ನಿ ಬನ್ನಿ ಅಂತ. ನಿಜವಾಗಿ ಇವತ್ತು ಯಾರು ಬರಬೇಕಿತ್ತ, ಅವರು ಯಾರು ಬರಲಿಲ್ಲ ಅಂತೇಳಿ ನನಗೇನೋ ಒಂದು ನಮೂನೆ. ಯಾಕಂದರೆ ಅಧಿಕಾರಿಗಳು ಯಾಕೆ ಬರಲಿಲ್ಲ ಅಥವಾ ಬರಬೇಕಾದವರು ಯಾಕೆ ಬರಲಿಲ್ಲ ಅಂದರೆ ಇಂಥ ಒಂದು ಇದು ಇದೆ ಅಂತ ಗೊತ್ತಿಲ್ವಾ ಅಂತ ಗೊತ್ತಿಲ್ಲ. ಅಂತೂ ಇಡೀ ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಒಂದು ದಾಖಲೆಯ ಕೆಲಸಗಳನ್ನು ಮಾಡಿದ
ದೀಪಕ್ ರೇ ಆ್ಯಂಡ್ ಟೀಮ್, ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಸೇರಿಕೊಂಡು ಒಂದೇ ಮನಸ್ಸಲ್ಲಿ ಎಲ್ಲರೂ ಎಲ್ಲಿಗೆ ಹೋಗುವಾಗಲಿ ಪ್ರತಿಯೊಂದರಲ್ಲೂ. ಆದರೆ ನಿಜವಾಗಿಯೂ ಇವತ್ತು ದಿನೇಶ್ ಗುಂಡೂರಾವ್ಗೆ ಬರಲಿಕ್ಕೆ ಮನಸ್ಸಿತ್ತು. ಇವತ್ತು ಅವರ ತಂದೆಯವರ ಒಂದು ಕಾರ್ಯಕ್ರಮ ಹಾಕ್ಕೊಂಡ ಕಾರಣ ಅವರಿಗೆ ಬರಲಿಕ್ಕಾಗಲಿಲ್ಲ. ಖಾದರ್ ಖಂಡಿತ ಬರ್ತೇನೆ ಅಂತ ಹೇಳಿದರು. ನಾ ಹೇಳಿದ್ದೆ ನೀವು 3 ಗಂಟೆಗೆ ಬರ್ತಿದ್ರೆ 3 ಗಂಟೆಗೆ ಇಡಿಸೋಣ ಅಂತ. ಅವರು ದುಬೈ ಕಾರ್ಯಕ್ರಮ, ನಮ್ಮ ಅಕಾಡೆಮಿ ಕಾರ್ಯಕ್ರಮ ಅಲ್ಲಿದ್ದ ಕಾರಣ ಹೋಗದೆ ಆಗೋದಿಲ್ಲ ಅಂತ ಹೋದರು. ಊರಿನ ಅಧಿಕಾರಿಗಳು ಬರಲಿಲ್ಲ. ಏರ್ಲೆಜ್ಜಣ್ಣ ಅಮ್ಮ ಮರ್ಮಲ್ ಅಂತ ಹೇಳಿದ ಹಾಗೆ ಊರಿನಲ್ಲಿದ್ದ ನಾವೆಲ್ಲ ಬಂದಿದ್ದೇವೆ. ನಿಮ್ಮ ಈ ಸಾಧನೆ ಬಹುಶಃ ಪುತ್ತೂರಿನಲ್ಲಿ ಇಂಥ ಒಂದು ಹಾಲು, ಒಂದು ಜಿಮ್ಮು ಮತ್ತೆಲ್ಲ ಕಡೆ ಇರುವಂಥದ್ದಾದರೂ ಇದನ್ನು ಮಾಡಿ ನೀವು ಸಮಾಜಕ್ಕೆ ಅರ್ಪಿಸಿದ್ದೀರಿ. ಇನ್ನೂ ಏನೇನು ಬೇಕೋ ಅದೆಲ್ಲ ನಿಮ್ಮ ಟೀಮಿನಿಂದ ಆಗ್ತಾ ಬರಲಿ. ಆ ಮಹಾಲಿಂಗೇಶ್ವರನ ಅನುಗ್ರಹ ಸದಾ ನಿಮಗೆ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ. ಮೇಡಮ್, ನೀವು ಮಾತು ಮುಗಿಸೋ ಮೊದಲೊಂದು ಕಾರ್ಡ್ ಲಾಂಚ್ ಮಾಡಲಿಕ್ಕಿದೆ. ದಯವಿಟ್ಟು ಆ ಕಾರ್ಡನ್ನು ಲಾಂಚ್ ಮಾಡಿ ಕೊಡಬೇಕು ಅಂತ. ದೀಪಕ್ ಹತ್ರ ಇಲ್ವಾ? ವೆರ್ ಇಸ್ ಇಟ್ ಕಾರ್ಡ್? ಓಕೆ, ನೆಕ್ಸ್ಟ್ ಕಂಟಿನ್ಯೂ. ಥ್ಯಾಂಕ್ಸ್. Thank you, ma'am. Now I request the President, Dr. Deepak Rai, kindly hand over the honorary membership card to the guests on the dais. I request Dr. Deepak Rai kindly hand over the membership card to the dignitaries on the dais. Moving on, now I request Mr. Boji Gowda, MLC, kindly speak few words on this occasion. ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಪುತ್ತೂರು ಕ್ಲಬ್ಬು ನಡೆದು ಬಂದಂಥ ದಾರಿಯನ್ನು ತಾವೆಲ್ಲ ಗಮನಿಸಿದ್ದೀರಿ. ಈ ಶುಭ ಸಂದರ್ಭದಲ್ಲಿ ನೂತನ ಕಟ್ಟಡ, ಸಭಾಂಗಣ, ಜಿಮ್ಮು, ಟೆನ್ನಿಸ್ ಕೋರ್ಟು ಮತ್ತು ಹಲವಾರು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಈಗ ತಾನೇ ಉದ್ಘಾಟನೆಯನ್ನು ನೆರವೇರಿಸಿ ಉದ್ಘಾಟಕರೊಂದಿಗೆ ಮತ್ತು ಎಲ್ಲ ಅತಿಥಿ ಗಣ್ಯರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಕ್ಕಂಥ ನನ್ನ ಸನ್ಮಿತ್ರ ಆತ್ಮೀಯರು, ಈ ಕ್ಲಬ್ಬಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ದೀಪಕ್ ರೈ ಅವರೇ, ನಿಮ್ಮನ್ನು ಉದ್ದೇಶಿಸಿ ಉದ್ಘಾಟನಾ ಭಾಷಣಗಳನ್ನು ನುಡಿದು ತುರ್ತು ಕಾರ್ಯಕ್ರಮದ ನಿಮಿತ್ತ ಇಲ್ಲಿಂದ ನಿರ್ಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರು, ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರು, ಹಿರಿಯ ರಾಜಕಾರಣಿಗಳು ಆಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ನಮ್ಮ ಆತ್ಮೀಯರು, ಈ ಭಾಗದ ಮಾಜಿ ಶಾಸಕರು ಆಗಿರ್ತಕ್ಕಂಥ ಸಂಜೀವ್ ಮಠಂದೂರವರೇ, ಇನ್ನೋರ್ವ ಮಾಜಿ ಶಾಸಕಿಯವರಾಗಿರ್ತಕ್ಕಂಥ ಮತ್ತು ಈಗ ತಾನೇ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಶಕುಂತಲಾ ಶೆಟ್ಟಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಈ ಭಾಗದ ನಗರಸಭಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಾಲಚಂದ್ರರವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಶ್ವಾಸ್ ಶೆಣೆಯವರೇ, ಜಾಯಿಂಟ್ ಸೆಕ್ರೆಟರಿ ಆಗಿರ್ತಕ್ಕಂಥ ಪ್ರಭಾಕರ್ ಅವರೇ, ವೈಸ್ ಪ್ರೆಸಿಡೆಂಟ್ ದೀಪಕರ್ ಅವರೇ, ಟ್ರೆಜರರ್ ಆಗಿರ್ತಕ್ಕಂಥ ದಿವಾಕರ್ ಅವರೇ,
ಜಾಯಿಂಟ್ ಟ್ರೆಜರ್ ಆಗಿರ್ತಕ್ಕಂಥ ರೂಪೇಶ್ ಶೆಟ್ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ, ಪುತ್ತೂರು ಕ್ಲಬ್ಬಿನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಎಲ್ಲ ಸದಸ್ಯರುಗಳೇ, ಪತ್ರಿಕಾ ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳೇ, ಆತ್ಮೀಯರೇ, ಇದೊಂದು ಅಭೂತಪೂರ್ವವಾದ ಗಳಿಗೆ. ಪುತ್ತೂರಿನಲ್ಲಿ ಒಂದು ಪುತ್ತೂರು ಕ್ಲಬ್ಬು ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕ್ಲಬ್ಬಿನ ಸದಸ್ಯರಿಗೆ ಮತ್ತು ಅತಿಥಿಗಳಿಗೆ ದೊರಕಿಸಿಕೊಡುವಲ್ಲಿ ತುಂಬ ಯಶಸ್ವಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಲೋಕಾರ್ಪಣೆಗೊಂಡಿದೆ. ಈ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ರೈ ಅವರಿಗೂ ಮತ್ತು ಎಲ್ಲ ಗವರ್ನಿಂಗ್ ಕೌನ್ಸಿಲ್ನ ಸದಸ್ಯರು, ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲರಿಗೂ ಉಪಾಧ್ಯಕ್ಷರುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಕ್ಲಬ್ಬು ಪ್ರಾರಂಭ ಮಾಡತಕ್ಕಂಥದ್ದು ಅಷ್ಟು ಸುಲಭನೇ, ಆದರೆ ಪ್ರಾರಂಭಿಕ ಹಂತದಿಂದ ಕಡೆಯವರೆಗೆ ಸದಸ್ಯರ ವಿಶ್ವಾಸವನ್ನು ಗಳಿಸಿ ಆ ವಿಶ್ವಾಸದ ಮುಖಾಂತರ ಲೋಕ ಕಲ್ಯಾಣಕ್ಕೆ ಈ ಕ್ಲಬ್ಬನ್ನು ಅರ್ಪಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಹಲವಾರು ಕಲ್ಲು ಮುಣ್ಣಿನ ಹಾದಿಯಲ್ಲಿ ಸಾಗಿ ಬರುವಾಗ ಎಲ್ಲರ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಆದರೆ ದೀಪಕ್ ರೈ ಮತ್ತು ಅವರೆಲ್ಲ ಸದಸ್ಯ ವರ್ಗದವರು ಸದಸ್ಯರೆಲ್ಲರ ವಿಶ್ವಾಸವನ್ನು ಗಳಿಸಿ ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇವತ್ತು ಸುಮಾರು 1400 ಸದಸ್ಯರಿದ್ದಾರೆ ಎಂದು ಕೇಳ್ಪಟ್ಟಿದ್ದೇನೆ ನಾನು. ಇವತ್ತು 1400 ಸದಸ್ಯರು ಒಳಗೊಂಡಂಥ ಈ ಪುತ್ತೂರು ಕ್ಲಬ್ನಲ್ಲಿ ವಿಭಿನ್ನ ಭಾವನೆಗಳು, ವಿಭಿನ್ನವಾಗಿರ್ತಕ್ಕಂಥ ಅಭಿಪ್ರಾಯಗಳು ಇವೆಲ್ಲವನ್ನು ಕೂಡ ಒಗ್ಗೂಡಿಸಿ ತಗೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕೆಂದರೆ ನಾನು ಕೂಡ ಚಿಕ್ಕಮಗಳೂರು ಕ್ಲಬ್ಬಿಂದ ಹಿಡಿದು ನಮ್ಮ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲಬ್ ಮೆಂಬರ್ಶಿಪ್ಪನ್ನು ಹೊಂದಿರತಕ್ಕಂಥನು. ಚಿಕ್ಕಮಗಳೂರು ಕ್ಲಬ್ಬು ದೇಶದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಲಬ್ಗಳಲ್ಲಿ ಹಲವಾರು ನೂರಾರು ಕ್ಲಬ್ಗಳಲ್ಲಿ ಅಫಿಲಿಯೇಷನ್ ಹೊಂದಿರತಕ್ಕಂಥ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಕ್ಲಬ್ಬು. ಕ್ಲಬ್ಬಿನ ಆ್ಯಕ್ಟಿವಿಟೀಸನ್ನು ನಾನು ಅತ್ಯಂತ ಹತ್ತಿರದಿಂದ ಗಮನಿದ್ದೇನೆ. ನಾನು ಚಿಕ್ಕಮಗಳೂರಿನಲ್ಲಿದ್ದರೆ ಯಾವುದೇ ಕಾರಣಕ್ಕೆ ಸಂಜೆ 7 ಗಂಟೆ ಮೇಲೆ ಕ್ಲಬ್ಬಲ್ಲಿ ನಾನು ನನ್ನ ಸ್ನೇಹಿತರೊಟ್ಟಿಗೆ ಕೂಡ್ತಕ್ಕಂಥ ಕೆಲಸವನ್ನು ಸಾಮಾನ್ಯವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಬೆಂಗಳೂರಿನಲ್ಲಿದ್ದರೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಬೋರಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಬೆಂಗಳೂರು ಕ್ಲಬ್ ಇರ್ಬೋದು, ಸಿಟಿ ಇನ್ಸ್ಟಿಟ್ಯೂಟ್ ಇರ್ಬೋದು, ಜೈಮಲ್ ಯಾವುದು ಮನೆಗೆ ಹತ್ತಿರ ಇರ್ತಕ್ಕಂಥ 2-3 ಕ್ಲಬ್ ಇದೆ. ಅಲ್ಲಿ ಸಾಮಾನ್ಯವಾಗಿ ಸಾಯಂಕಾಲ ನಾನು ಕಳೀತೇನೆ. ಈ ಮಾತನ್ನು ನಳಿನ್ ಕುಮಾರ್ ಕಟೀಲ್ರವರು ಕೂಡ ಮಾತನಾಡುವಾಗ ಹೇಳಿದರು. ಸಂಬಂಧಗಳನ್ನು ಬೆಸೆಯುವಂಥ ಕೇಂದ್ರಗಳಾಗಬೇಕಾಗಿದೆ. ಕ್ಲಬ್ಗಳಿಗೆ ಇರ್ತಕ್ಕಂಥ ಒಂದು ಐಷಾರಾಮಿ ಜನಗಳು, ಅಲ್ಲಿರ್ತಕ್ಕಂಥ ಒಂದು ಕೆಲವೇ ವರ್ಗದ ಜನ ಇಂಥ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತಾರೆ ಅಂತ ಸಾರ್ವಜನಿಕ ಅಭಿಪ್ರಾಯ ಇದೆ. ಆ ಸಾರ್ವಜನಿಕ ಅಭಿಪ್ರಾಯ ದೂರ ಆಗಬೇಕಾಗಿದೆ. ಇಂಥ ಒಂದು ಕ್ಲಬ್ಗಳ ಮುಖಾಂತರ ಪರಿಸರ ರಕ್ಷಣೆ, ಬೇರೆ ಬೇರೆ ವಿಚಾರಗಳಲ್ಲಿ ಕ್ಲಬ್ಗಳ ಸದಸ್ಯರು, ಅಧ್ಯಕ್ಷರು ಭಾಗವಹಿಸಿ ಸಮಾಜ ಮೆಚ್ಚುವಂಥ ಕೆಲಸವನ್ನು ಮಾಡೋದಕ್ಕೆ ಭಾಳ ಆಕಾಶದಷ್ಟು ವಿಸ್ತೀರ್ಣವಾಗಿರ್ತಕ್ಕಂಥ ಅವಕಾಶಗಳಿದ್ದಾವೆ. ಅವಕಾಶವನ್ನು ಸದುಪಯೋಗ ಪಡ್ಕೋಬೇಕಾಗ್ತದೆ. ಬಿಕಾಸ್ ನಾನು ಒಬ್ಬ ಲೆಜಿಸ್ಲೇಚರ್ ಆಗಿ ನಾನು ಕ್ಲಬ್ ಕಮಿಟಿ ಸದಸ್ಯ ಕೂಡ ಇದ್ದೇನೆ. ಬೆಂಗಳೂರು ಮತ್ತು ಇಡೀ ರಾಜ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರತಿಷ್ಠಿತ ಕ್ಲಬ್ಗಳು, ಯಾವ್ಯಾವ ಕ್ಲಬ್ಗಳಲ್ಲಿ ಸರ್ಕಾರದ ಒಂದು ಜಾಗ ಇರ್ಬೋದು, ಬೇರೆ ಹಣಕಾಸಿನ ಒಂದು ಅವಕಾಶವನ್ನು ಪಡ್ಕೊಂಡಿರ್ತಕ್ಕಂಥ ಕ್ಲಬ್ಗಳು ಮತ್ತು ಬೇರೆ ಬೇರೆ ಕ್ಲಬ್ಗಳ ಆ್ಯಕ್ಟಿವಿಟೀಸ್ನಲ್ಲಿ ನಿಗಾ ಇಡೋದಕ್ಕೆ ಒಂದು ಕ್ಲಬ್ ಕಮಿಟಿ ಅಂತೇಳಿ ರಾಜ್ಯದಲ್ಲಿ ಸರ್ಕಾರ ಮಾಡಿದೆ. ಆ ಸರ್ಕಾರದಲ್ಲಿ 8 ಜನ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ. ಅದರಲ್ಲಿ ನಾನು ಒಬ್ಬ ಸದಸ್ಯನಿದ್ದೇನೆ. ನಾನು ಹಲವಾರು ಕ್ಲಬ್ಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಕ್ಕಂಥ ವಹಿವಾಟುಗಳಿಗೆ ನೀವು ಸಮಾಜಮುಖಿಯಾಗಿ ಈ ರೀತಿ ಹೋಗಬೇಕು, ಈ ರೀತಿ ಮಾಡಬೇಕು ಅಂಥೇಳಿ ಸಲಹೆಗಳನ್ನು ಕೊಟ್ಟು ಅಲ್ಲಿನ ಅಧ್ಯಕ್ಷರು, ಸದಸ್ಯರುಗಳಿಗೆ ಆ ಸಲಹೆಗಳನ್ನು ಈ ರೀತಿ ಸರ್ಕಾರ ಅವರಿಗೆ ತಾಕೀತು ಮಾಡಬೇಕು ಮತ್ತು ಯಾವ್ಯಾವ ರೀತಿಯಲ್ಲಿ ದುರುಪಯೋಗ ಆಗಬಾರ್ದು, ಸರ್ಕಾರದ ಭೂಮಿ ಕೊಟ್ಟಿದ್ದು ಕ್ಲಬ್ಗಳನ್ನು ನಡೆಸಬೇಕು ಮತ್ತು ಸಮಾಜಮುಖಿಯಾಗಿ ಅನುಕೂಲ ಆಗಬೇಕು ಅಂತ. ಉದಾಹರಣೆಗೆ ರೇಸ್ ಕ್ಲಬ್ ನೀವೆಲ್ಲ ನೋಡಿದ್ದೀರಿ ಬೆಂಗಳೂರಿನಲ್ಲಿ, ಒನ್ ಆಫ್ ದ ಪ್ರತಿಷ್ಠಿತ ಕ್ಲಬ್ಬು. ನಾನು ಇರತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ 1-2 ನಿಮಿಷದಲ್ಲಿ ಇಟ್ಟು
ಮುಗಿಸ್ತೇನೆ. ಇದನ್ನು ದಯಮಾಡಿ ತಪ್ಪಾಗಿ ಅರ್ಥೈಸಬಾರ್ದು. ಸಾವಿರಾರು ಕೋಟಿಗಳನ್ನು ದುಡಿತಕ್ಕಂಥ ಒಂದು ಕ್ಲಬ್ಬು. ಆದರೆ ದುಡಿಯುವಾಗ ಅಲ್ಲಿ ಎಲ್ಲೋ ಒಂದು ಕಡೆ ಬಡವರ ಮೇಲೆ ಅದು ಗದಾಪ್ರಹಾರ ಆಗಿ ಆ ಸಾವಿರಾರು ಕೋಟಿಯನ್ನು ಎಂಜಾಯ್ ಮಾಡ್ತಕ್ಕಂಥ ಕೆಲವೇ ಸದಸ್ಯರುಗಳ ಬಗ್ಗೆ ನಾನು ಅತ್ಯಂತ ಕಠಿಣ ಶಬ್ದಗಳಲ್ಲಿ ನಾನು ಅಧ್ಯಕ್ಷರಿಂದ ಹಿಡಿದು ಅಲ್ಲಿ ಸಭೆಯಲ್ಲಿ ಮತ್ತು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ನಾವು ಹೇಳಿದ್ದೇವೆ. ಇವತ್ತು ಸುಮಾರು 389 ಕೋಟಿ ರೂಪಾಯಿ ಸರ್ಕಾರಕ್ಕೆ ಡ್ಯೂ ಇತ್ತು ಆ ಕ್ಲಬ್ಬು. ಆ ಸಂದರ್ಭದಲ್ಲಿ ನಾವು ಅಲ್ಲಿರ್ತಕ್ಕಂಥ ವ್ಯತಿರಿಕ್ತಗಳನ್ನು, ಅಲ್ಲಿರ್ತಕ್ಕಂಥ ವ್ಯತ್ಯಾಸಗಳನ್ನು ಕಂಡುಹಿಡಿದು ಈ ರೀತಿ ಹೋಗಿದ್ದೀರಿ, ಇದು ತಪ್ಪಾಗಿದೆ ಅನ್ನೋದ ತಪ್ಪನ್ನು ಅವರಿಗೆ ಸರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ 389 ಕೋಟಿ ರೂಪಾಯಿನ ಕೇವಲ 1 ವಾರಗಳಲ್ಲಿ ಸರ್ಕಾರಕ್ಕೆ ರೆಮಿಟೆನ್ಸನ್ನು ನಾವು ಕ್ಲಬ್ ಕಮಿಟಿಯಿಂದ ನಾವು ಮಾಡಿದ್ದೆ. ಇದೇ ರೀತಿ ಬೆಂಗಳೂರು ಕ್ಲಬ್ ಕೂಡ ಇದೆ, ಬೋರಿಂಗ್ ಇನ್ಸ್ಟಿಟ್ಯೂಟು ಕೂಡ ಒಳ್ಳೆ ಪ್ರತಿಷ್ಠಿತ ಕ್ಲಬ್ಗಳಿದೆ. ಕ್ಲಬ್ನಲ್ಲಿ ಕೆಲವು ಸರಿ ನಾವು ನಿಯಮಗಳನ್ನು ಮಾಡಬೇಕಾಗ್ತದೆ. ನಿಯಮಗಳನ್ನು ಮೀರಿ ಬರ್ತಕ್ಕಂಥ ಯಾವುದೇ ಸದಸ್ಯರಿರ್ಬೋದು, ಆ ಸದಸ್ಯರುಗಳ ಅತಿಥಿಗಳಿರ್ಬೋದು, ಅವರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿರಬೇಕು ಮತ್ತು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಕಾರಣಕ್ಕೆ ಕ್ಲಬ್ಬಿನ ಆ್ಯಕ್ಟಿವಿಟೀಸಲ್ಲಿ ವ್ಯತ್ಯಾಸಗಳು ಬರದಂತೆ ನೋಡ್ಕೊಂಡಾಗ ಮಾತ್ರ ಆ ಪ್ರತಿಷ್ಠಿತ ಕ್ಲಬ್ಬಿಗೆ ಉತ್ತಮವಾದ ಹೆಸರು ಬರ್ತದೆ, ಒಳ್ಳೆಯ ವಾತಾವರಣ ನಿರ್ಮಾಣ ಆಗ್ತದೆ. ಕೆಲವೊಂದು ಸರಿ ನೀವು ನಿಯಮ ಮಾಡಿರ್ತೀರಿ, ಆಲ್ ಶುಡ್ ವೇರ್ ಆ್ಯಂಡ್ ಶೂಸ್ ಆ್ಯಂಡ್ ಕಮ್ ಅಂತೇಳಿ ಮಾಡಿರ್ತೀರಿ, ಅದು ನಿಯಮ ಇದೆ, ಆ ನಿಯಮದ ಪ್ರಕಾರ ಹೋಗಬೇಕಾಗ್ತದೆ, ಹೋಗೋದಲ್ಲ ಅಂತ. ಅಫ್ಕೋರ್ಸ್ ಅವರ್ ಟ್ರೆಡಿಷನಲ್ ಡ್ರೆಸ್ ಈಸ್ ಪಂಚೆ ಧೋತಿ ಇರ್ಬೋದು. ಆ ಪಂಚೆ ಧೋತಿಯನ್ನು ನಾವು ಒಳಗಡೆ ಬಿಡಲ್ಲ ಅಂತೇಳಿದರು ಯಾರು ಬೆಂಗಳೂರು ಕ್ಲಬ್ನಲ್ಲಿ. ನಾನು ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಆಚೆ ಕಳಿಸಿದರು. ಆ ಮೂಲಕವಾಗಿ ಆ ಕಂಪ್ಲೇಂಟ್ ಕೂಡ ಇತ್ತು. ಆ ಕಂಪ್ಲೇಂಟನ್ನು ವೆರಿಫೈ ಮಾಡುವಾಗ ಮಹಾರಾಜ ಸೂಟ್ ಅಂತೇಳಿ, ನೀವು ಯಾವಾಗಲಾದ್ರು ಬೆಂಗಳೂರು ಕ್ಲಬ್ಬಿಗೆ ಹೋದರೆ ಮಹಾರಾಜ ಸೂಟ್ ಅಂತ ಒಂದು ಇದೆ. ಸೂಟ್ ಅಂತ ಹೇಳಿದ್ರೆ ಅದು ಬಾರ್ ಲೈಸೆನ್ಸ್ ಹೊಂದಿರತಕ್ಕಂಥ ಒಂದು ಹಾಲ್. ಅದು ಹಾಲ್ನಲ್ಲಿ ಮಹಾರಾಜರು ಮತ್ತು ಮಹಾರಾಜರ ಮನೆಯವರು ಮತ್ತು ಬೇರೆ ಬೇರೆ ಅವ್ರ ಮಕ್ಕಳು ಕುಟುಂಬದವ್ರದ್ದೆಲ್ಲ ಫೋಟೋ ಇದೆ. ನಾನು ಆವಾಗ ಕೇಳಿದೆ, ಮಿಸ್ಟರ್ ಚೇರ್ಮನ್, ವಾಟ್ ಇಸ್ ದಿ ಡ್ರೆಸ್ ವೇರಿಂಗ್ ಮಹಾರಾಜ ಜಸ್ಟ್ ಈ ಸಿ, ವಾಟ್ ಇಸ್ ದಿ ಡ್ರೆಸ್ ವೇರಿಂಗ್ ಮಹಾರಾಣಿ ಈ ಜಸ್ಟ್ ಸಿ, ಆ್ಯಂಡ್ ವಾಟ್ ಆರ್ ದಿ ಫ್ಯಾಮಿಲಿ ಆರ್ ವೇರಿಂಗ್ ದಿ ಡ್ರೆಸ್ ಈ ಜಸ್ಟ್ ಸಿ. ನೀವು ಇಟ್ ಈಸ್ ಅವರ್ ಟ್ರೆಡಿಷನಲ್ ಡ್ರೆಸ್, ಈ ಟ್ರೆಡಿಷನಲ್ ಡ್ರೆಸ್ಸನ್ನು ನೀವು ಹಾಕೊಂಡು ಬರೋಂಗಿಲ್ಲ ಅಂತ ಹೇಳ್ತಕ್ಕಂಥ ಅಧಿಕಾರ ನಿಮಗೆ ಕೊಟ್ಟಿಲ್ಲ. ನಮ್ಮ ಕಡೆ ಸಂಸ್ಕೃತಿ ಸಾಹಿತ್ಯ ಇರ್ತಕ್ಕಂಥ ಈ ನಾಡಿನಲ್ಲಿ ನಮ್ಮ ಸಾಹಿತ್ಯವನ್ನು, ನಮ್ಮ ಕಲೆಯನ್ನು ಬಿಂಬಿಸ್ತಕ್ಕಂಥ, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ನಮ್ಮ ಡ್ರೆಸ್ಗಳು, ಈಗ ದೇವಸ್ಥಾನಕ್ಕೆ ಹೋದರೆ ನೀವು ಒಂದು ಜ್ಯೋತಿ ಮತ್ತು ಶಲ್ಯವನ್ನು ಹಾಕ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇರ್ತದೆ. ಅಂಥ ಟ್ರೆಡಿಷನಲ್ ಡ್ರೆಸ್ಸಲ್ಲಿ ಕ್ಲಬ್ಬಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರೆ ಅದು ಎಷ್ಟರ ಮಟ್ಟಿಗೆ ಸರಿ, ಅದಲ್ಲಿ ಸರಿಯಾಗಿ ಕಾಣೋದಿಲ್ಲ ಅನ್ನೋ ವಿಚಾರವನ್ನು ಕೂಡ ನಮ್ಮ ವರದಿಯಲ್ಲಿ ನಾವು ಹೇಳಿದ್ದೇವೆ. ಇದೆಲ್ಲವನ್ನು ನೀವು ನೋಡಬೇಕಾಗ್ತದೆ. ಜೊತೆಗೆ ಕ್ಲಬ್ಬನ್ನು ನಡೆಸುವಾಗ ಆಡಿಟ್ ರಿಪೋರ್ಟಲ್ಲಿ ನೀವು ಭಾಳ ಜಾಗರೂಕತೆ ಇರಬೇಕು. ಅಧ್ಯಕ್ಷರಾಗಿರ್ಬೋದು ಅಥವಾ ಯಾರೇ ನೀವು ವಹಿಸ್ಕೊಂಡಂಥ ಜವಾಬ್ದಾರಿಯಲ್ಲಿ ಭಾಳ ಕೆಲವು ವಿಚಾರಗಳನ್ನು ನೀವು ಭಾಳ ನಿರ್ದಾಕ್ಷಿಣ್ಯವಾಗಿ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಸಂಬಂಧಗಳು ಉಳಿಬೇಕಾಗ್ತದೆ. ಇದು ಮನೋರಂಜನೆಯ ಕೇಂದ್ರ ಆಗಬೇಕು. ಈಗಾಗಲೇ ಶಾಂತಿ ನೆಮ್ಮದಿಯನ್ನು ನಾವು ಹುಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ. ಉತ್ತಮವಾದ ನಾಡನ್ನು, ಸ್ವಾಸ್ಥ್ಯ ಸಮಾಜವನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ. ಸ್ವಾಸ್ಥ್ಯ ಸಮಾಜವನ್ನು ನಮ್ಮ ಹಿರಿಯರು ಕಟ್ಟುವಾಗ ಅವರಿಗೆ ಯಾವುದೇ ರೀತಿಯ ಇಂಥ ಕ್ಲಬ್ ಆಕ್ಟಿವಿಟೀಸ್ಗಳು ಇರಲಿಲ್ಲ. ಕೃಷಿ ಬದುಕಿನಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಒಕ್ಕಾಲು ವಿದ್ಯೆ ಮುಕ್ಕಾಲು ವಿದ್ಯೆ ಬುದ್ಧಿ, ಯಾವುದೇ ಓದು ಬರ ಎಲ್ಲಿದ್ದರೂ ಕೂಡ ಉತ್ತಮವಾದ ಸಮಾಜವನ್ನು ನಮ್ಮಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಆ ಉತ್ತಮವಾದ ಸಮಾಜದ ಪರಿಣಾಮವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಕೂತಿದ್ದೇವೆ. ಅಂಥ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇಂಥ ಕ್ಲಬ್ಗಳ ಮುಖಾಂತರ, ಕ್ಲಬ್ಗಳನ್ನ ಆಕ್ಟಿವಿಟೀಸ್ ಮುಖಾಂತರ ಆಗಬೇಕು ಅನ್ನೋದು ನನ್ನ ಮನದಾಳದ ಮಾತು. ಹಾಗಾಗಿ GS ರುದ್ರಪ್ಪನವ್ರು ಒಂದು ಕಡೆ ಹೇಳ್ತಾರೆ ನೋಡಿ, ಸಂಬಂಧಗಳು ಉಳಿದಿಲ್ಲ ಅಂತ ನಾವು ಹೇಳಿದರು ಆವಾಗಲೇ ನಳಿನ್ ಕುಮಾರ್ ಕಟೀಲ್ರವರು. ಹಾಗಾಗಿ ಆ ಸಂಬಂಧಗಳು ಉಳಿಬೇಕಾಗಿದೆ. ತಂದೆ ತಾಯಿಯರ ಸಂಬಂಧ ಉಳಿಬೇಕು, ಅಕ್ಕ ತಂಗಿಯರ ಸಂಬಂಧ ಉಳಿಬೇಕು, ಅಣ್ಣ ತಮ್ಮಂದಿರ ಸಂಬಂಧ ಉಳಿಬೇಕು, ಸ್ನೇಹಿತರ ಸಂಬಂಧ ಉಳಿಬೇಕಾಗಿದೆ. ಇವತ್ತು ಈ ಸಂಬಂಧಗಳು ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಹತ್ತಿರವಿದ್ದು ದೂರ ನಿಲ್ಲುವು ಈ ಅಮ್ಮಿನ ಕೋಟೆಯೊಳಗೆ ಅನ್ನೋ ಮಾತಿದೆಯಲ್ಲ GS ರುದ್ರಪ್ಪನವ್ರ ಮಾತು. ನಾನು ಎಂಬ ಅಹಮ್ಮಲ್ಲಿ, ಈ ಕಬ್ಲಲ್ಲಿ ನಾನು ಮೇಲೂ ಅವ್ರ ಮೇಲೂ ಅಂತಿಲ್ಲ, ಎಲ್ಲರೂ ಸೇರಿ ಒಂದುಗೂಡಿದರೆ ಮಾತ್ರ ಉತ್ತಮವಾದ ಕ್ಲಬ್ ಆಗೋದಕ್ಕೆ ಇದು ಆಗ್ತದೆ, ಆಗಿದೆ. ಆ ಆಗಿರ್ತಕ್ಕಂಥ ಹೆಸರು ಈಗ ಭಾಳಷ್ಟು ಜನ ಬೇಡಿಕೆ ಇರ್ತದೆ. ಆ ಬೇಡಿಕೆ ಬರುವಾಗ ಕ್ಲಬ್ಬಿನ ಸದಸ್ಯರನ್ನು ಮಾಡುವಾಗಲೂ ಕೂಡ ನೀವು ಅತ್ಯಂತ ಜಾಗರೂಕತೆ ವಹಿಸಿ ನೀವು ಮಾಡಬೇಕಾಗ್ತದೆ. ಆ ಕೆಲಸ ನಿಮ್ಮಿಂದ ಆಗಬೇಕು. ಜೊತೆ ಕಡೆಯದಾಗಿ
ನಾನು ಯಾವಾಗಲೂ ಹೇಳ್ತೇನೆ, ಮಾನವ ಜನ್ಮ ಬಹುದೊಡ್ಡದು, ಉಚ್ಚಪ್ಪಗಳಿರ ಆನೆಗೊಡಬೇಡಿ. ಮಾನವ ಜನ್ಮ ಬಂದಂಥ ಸಂದರ್ಭದಲ್ಲಿ ನಾವು ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲಸಗಳನ್ನು, ಉತ್ತಮವಾದ ಕೆಲಸಗಳನ್ನು ಸಮಾಜಮುಖಿಯಾಗಿ ನಾವು ಮಾಡಬೇಕಾಗ್ತದೆ. ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ಬಹುದೊಡ್ಡದು, ಉಚ್ಚಪ್ಪಗಳಿರ ಆನೆಗೊಡಬೇಡಿ ಅಂತ. ಅದೇ ರೀತಿ ಕನಕದಾಸರು ಒಂದು ಕಡೆ ಮಾತು ಹೇಳ್ತಾರೆ, ನೀವೆಲ್ಲ ಕೇಳಿದಿರಿ. 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ, 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ನಾವೆಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಕಾಯ ವಾಚ ಮನಸ ನಿಷ್ಠೆ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸಗಳನ್ನು ದಾಸಾನುದಾಸರಾಗಿ ಸಮಾಜ ಸೇವೆಗೆ ಕೆಲಸವನ್ನು ಮಾಡಿದಾಗ ಇಂಥ ಕ್ಲಬ್ಗಳನ್ನು ಹುಟ್ಟಾಕೋದಕ್ಕೆ ಸಾಧ್ಯ ಆಗ್ತದೆ. ಇಂಥ ಕ್ಲಬ್ಗಳ ಮುಖಾಂತರ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವೆಲ್ಲ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಅವರೆಲ್ಲರ ಸಂಬಂಧ ನನಗೆ ಭಾಳ ಮುಖ್ಯ ಆಗಿತ್ತು. ಹಾಗಾಗಿ ನಾನು ಬಂದಿದ್ದೆ. ನಾನು ಏನಾರು ಎಕ್ಸ್ಕ್ಯೂಸ್ ಇದ್ದರೆ ಬಿಟ್ಬಿಡಿ ನನ್ನ ಅಂತ ಭಾಳ ಕೇಳ್ಕೊಂಡೆ, ಆದರೆ ಆಗೋದಿಲ್ಲ, ಬರಲೇಬೇಕು ಅಂದರು. ಹಾಗಾಗಿ ನಾನು ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ಇಂಥ ಒಂದು ಕ್ಲಬ್ಬನ್ನು ಉದ್ಘಾಟನೆ ಮಾಡ್ತಕ್ಕಂಥ ಪುಣ್ಯದ ಕಾರ್ಯಕ್ಕೆ ನಾನು ನೆರವಾಗಿದ್ದ ಜೊತೆಯಲ್ಲಿ ನಿಮ್ಮೆಲ್ಲ ಜೊತೆ ಸೇರಿದ್ದೇನೆ. ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಅಧ್ಯಕ್ಷರಿಗೆ ಮತ್ತು ಎಲ್ಲ ಅತಿಥಿ ಗಣ್ಯರಿಗೆ ತಮ್ಮೆಲ್ಲರಿಗೂ ಹೊಂದಿಸಿ ಹೆಚ್ಚು ಸಮಯ ತಗೊಂಡಿದ್ದಕ್ಕೆ ಕ್ಷಮೆ ಇರಲಿ. ದಯಮಾಡಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಇದು ಅರ್ಪಣೆ ಆಗಿರ್ತಕ್ಕಂಥದ್ದಲ್ಲಿ ಲೋಕ ಕಲ್ಯಾಣದ ಕಾರ್ಯಕ್ರಮಗಳು ನಡೀಲಿ ನಿರಂತರವಾಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಶುಭ ಹಾರೈಸಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಈಗ ಸರ್ವಿಸ್ ಕಾರ್ಡ್ ಲಾಂಚಿಂಗ್ ಕಾರ್ಯಕ್ರಮವನ್ನು ಶ್ರೀಮತಿ ಶಕುಂತಲಾ ಶೆಟ್ಟಿಯವರು ನೆರವೇರಿಸಿಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರ್ವಿಸ್ ಕಾರ್ಡ್ ಲಾಂಚಿಂಗ್. ಹೆರಾಲ್ಡ್ ಮಾಡ್ತಾವರು. ಧನ್ಯವಾದಗಳು. ಮುಂದೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಸಂಜೀವ ಮಠಂದೂರು, ಎಕ್ಸ್ ಎಂಎಲ್ಎ ಪುತ್ತೂರು, ಇವರಿಂದ ಒಂದೆರಡು ಹಿತನುಡಿಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಸನ್ಮಾನ್ಯ ಎಸ್ ಪಿ ಅವರು ನಮ್ಮ ವೇದಿಕೆ ಬರ್ತಾ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸನ್ಮಾನ್ಯ ಅಸಿಸ್ಟೆಂಟ್ ಕಮಿಷನರು ವೇದಿಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. We have with us Shri Yatish, SP, Dakshina Kannada District, and Shri Jubin Mohapatra, Assistant Commissioner, Putturu. And I welcome on behalf of this occasion, sir. ಪುತ್ತೂರಿನ ಒಡೆಯ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡ್ತಾ ಈ ಪುತ್ತೂರು ಕ್ಲಬ್ಬಿನ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಕ್ಲಬ್ಬಿನ ಅಧ್ಯಕ್ಷರು ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿಗಳು ಅಂತ ಡಾಕ್ಟರ್ ದೀಪಕ್ ರೈ ಅವರೇ,
ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮೆಲ್ಲ ಮಾರ್ಗದರ್ಶಕರು, ಹಿರಿಯ ವಿಧಾನ ಪರಿಷತ್ತಿನ ಸದಸ್ಯರು, ಸನ್ಮಿತ್ರ ಅಂತ ಭೋಜೇಗೌಡ ಅವರೇ, ಮಾಜಿ ಶಾಸಕಿ, ಪುತ್ತೂರಿನ ಅಭಿವೃದ್ಧಿಯಲ್ಲಿ ತನ್ನ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಶಕುಂತಲಾ ಶೆಟ್ಟಿಯವರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಅವರೇ ಹಾಗೂ ಪುತ್ತೂರಿನ ಸಹಾಯಕ ಕಮಿಷನರ್ ಅವರೇ, ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಗರಸಭೆಯ ಉಪಾಧ್ಯಕ್ಷರಾದಂಥ ಬಾಲಚಂದ್ರ ಅವರೇ, ಕ್ಲಬ್ಬಿನ ಉಪಾಧ್ಯಕ್ಷರಾದಂಥ ದೀಪಕ್ ಹಾಗೂ ಟ್ರೆಜರರ್ ದಿವಾಕರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಹಿರಿಯರಾದಂಥ ಮುಡಿಯ ರಾಧಾಕೃಷ್ಣಯ್ಯ ಅವರೇ, ಪ್ರಭಾಕರ್ ಅವರೇ, ವಿಶ್ವಾಸ್ ಸನಯ್ಯವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಈಗಾಗಲೇ ಪುತ್ತೂರು ನಗರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಒಂದು ಕ್ಲಬ್ ಇವತ್ತು ಪುತ್ತೂರು ಕ್ಲಬ್. ತನ್ನ 10ನೇ ವರ್ಷದ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಇಡೀ ಪುತ್ತೂರಿನ ಜನತೆಯ ಒಂದು ನೆಮ್ಮದಿಯ ಕೇಂದ್ರ ಆಗಬೇಕು ಅಂತೇಳಿ ಇವತ್ತು 6 ಕಾರ್ಯಕ್ರಮಗಳನ್ನು ಏಕಕಾಲದಲ್ಲಿ ಈ ಸಮಾಜಕ್ಕೆ ಸಮರ್ಪಣೆ ಮಾಡುವ ಕೆಲಸವನ್ನು ಈ ಕ್ಲಬ್ ಮಾಡಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮನುಷ್ಯ ಇವತ್ತು ಜೀವನ ಮಾಡಬೇಕಿದ್ರೆ ತನ್ನ ಜೀವನವನ್ನು ಸಂಪತ್ತಿನ ಗಳಿಕೆಗಾಗಿ ಮೀಸಲಿಡುವಂಥ ಕಾಲಘಟ್ಟದಲ್ಲಿ ಸಂಪತ್ತನ್ನು ಗಳಿಸಿದಾಗ ನೆಮ್ಮದಿಯನ್ನು ಕಳ್ಕೊಳ್ಳುವಂಥ ಈ ಒಂದು ಸಮಾಜದಲ್ಲಿ ಆ ನೆಮ್ಮದಿ ಮತ್ತು ಸಮೃದ್ಧಿಯನ್ನು ಒಟ್ಟಿಗೆ ಕೊಂಡೋಗಲಿಕ್ಕೆ ಇವತ್ತು ಮನುಷ್ಯನಿಗೆ ಒಂದಷ್ಟು ವಿಶ್ರಾಂತಿ ತಾಣಗಳ ಅವಶ್ಯಕತೆ ಇದೆ. ಆ ವಿಶ್ರಾಂತಿ ತಾಣಗಳು ಯಾವುದೋ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಾವು ಬ್ರಿಟಿಷರ ಕಾಲದಲ್ಲಿ ಕಂಡಿದ್ದೆವು. ಸ್ವಾತಂತ್ರ್ಯ ಬಂದ ನಂತರ ಒಂದಷ್ಟು ಜನರೇ ತಮಗೆ ಬೇಕಾದಂಥ ಆ ಒಂದು ಮೂಲಭೂತ ಸೌಲಭ್ಯಗಳನ್ನು ಒಳಗೊಂಡಂಥ ಆ ವಿಶ್ರಾಂತಿ ತಾಣಗಳನ್ನು ತಾವೇ ನಿರ್ಮಾಣ ಮಾಡ್ತಾ ಪೇಟೆ ಪಟ್ಟಣದಲ್ಲಿ ಒಂದಷ್ಟು ಐಷಾರಾಮದ ಸೊತ್ತಾಗಿ ಅದು ಜನರ ಮುಂದೆ ಇತ್ತು. ಇವತ್ತು ಪುತ್ತೂರಿನ ನಗರಸಭೆಯಂಥ ಒಂದು ಪ್ರದೇಶದಲ್ಲಿ ಕೂಡ ನಗರಸಭೆಯ ವ್ಯಾಪ್ತಿಯಲ್ಲಿರುವಂಥ ಜನ ತಮಗೆ ಒಂದಷ್ಟು ವಿಶ್ರಾಂತಿ ಬೇಕು ಅಂತಾದಾಗ ತಮ್ಮದೇ ಆದಂಥ ಒಂದು ವಿಶ್ರಾಂತಿ ತಂಗುದಾಣಕ್ಕೆ ಕ್ಲಬ್ಗೆ ಹೋಗಿ ವಿಶ್ರಾಂತಿ ಪಡ್ಕೊಳ್ಳುವಂಥ ಕೆಲಸ 10 ವರ್ಷದ ಹಿಂದೆ ಇವತ್ತು ಈ ಒಂದು ಪುತ್ತೂರು ಮರಿಯಲು ಭಾಗದಲ್ಲಿ ಆಗಿದೆ. ಆಗುವಾಗ ಬಹಳಷ್ಟು ಜನ ಭಾವಿಸ್ತಾ ಇದ್ದರು, ಆ ಕಾಡು ಪ್ರದೇಶದಲ್ಲಿ ಏನಪ್ಪ ಕ್ಲಬ್ಬು ಆರಂಭ ಮಾಡ್ತಾರೆ, ಅಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ, ರೈಲ್ವೆ ಟ್ರ್ಯಾಕ್ ದಾಟಿ ಹೋಗಬೇಕಿದ್ರೆ ಒಂದಷ್ಟು ಸಮಸ್ಯೆಗಳಿದೆ ಅಂತೇಳಿ. ಬಹುಶಃ ಈ ಎಲ್ಲ ಸಮಸ್ಯೆಗಳನ್ನು ಮೀರಿ ಇವತ್ತು ಈ ಒಂದು ಕ್ಲಬ್ ಒಂದು ಅತ್ಯಾಧುನಿಕವಾದಂಥ ವ್ಯವಸ್ಥೆಯನ್ನು ಹೊಂದಿ ಇಡೀ ನಮ್ಮ ರಾಜ್ಯದ ಪ್ರತಿಷ್ಠಿತ ಕ್ಲಬ್ ಆಗಿ ಇವತ್ತು ಮೂಡಿ ಬಂದಿದೆ. ಅದಕ್ಕೆ ಕಾರಣಕರ್ತರಂಥ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪುತ್ತೂರು ನಗರಸಭೆ ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಅತಿ ದೊಡ್ಡ ಪಟ್ಟಣ. ಇಲ್ಲಿಯ ಮೂಲಭೂತ ಸೌಲಭ್ಯಗಳನ್ನು ಒಂದಷ್ಟು ಸರ್ಕಾರ ಇವತ್ತು ಕೊಡಬೇಕಿದ್ರೆ ಜನರಿಗಾಗಿ ಏನೇನು ಮೂಲಭೂತ ಸೌಲಭ್ಯವನ್ನು ಪಡ್ಕೊಳ್ಬೋದು, ಒದಗಿಸ್ಕೊಳ್ಬೋದು ಎನ್ನುವುದಕ್ಕೆ ಬಹುಶಃ ಇವತ್ತು ಪುತ್ತೂರು ಕ್ಲಬ್ ಒಂದು ಸಾಕ್ಷಿ. 10ನೇ ವರ್ಷದಲ್ಲಿ ಏಕಕಾಲಕ್ಕೆ 6 ಕಾರ್ಯಕ್ರಮಗಳು, ಅದು ಕೂಡ ಟೆನ್ನಿಸ್ ಕೋರ್ಟ್, ಇವತ್ತು 1000 ಜನರು ಕೂತ್ಕೊಳ್ಳುವಂಥ ಈ ಒಂದು ಸಭಾಂಗಣ, AC ಮಿನಿ ಹಾಲ್, ಸಿಂಥೆಟಿಕ್ ಟರ್ಫ್, ಟೆನ್ನಿಸ್ ಕೋರ್ಟ್, ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಪಾಯಿಂಟ್, ಜಿಮ್, ಏಕಕಾಲದಲ್ಲಿ ಒಂದು ಕಡೆ ಇವತ್ತು ಆ ಸಮಾಜಕ್ಕೆ ಸಮರ್ಪಣೆ ಮಾಡ್ತಾರೆ ಅಂತಾದರೆ ಇವರ ಸಮಾಜಮುಖಿ ಕಳಕಳಿ, ಅದರ ಜೊತೆಯಲ್ಲಿ ಇವತ್ತಿನ ಅವಶ್ಯಕತೆಯನ್ನು ಕೂಡ ಈಡೇರಿಸುವಂಥ ಕೆಲಸ ಈ ಒಂದು ಕ್ಲಬ್ ಮಾಡ್ತಾ ಇದೆ. ಇವತ್ತು ಕ್ಲಬ್ಬಿನ ಮುಖಾಂತರ ಇವತ್ತು ಪುತ್ತೂರಿನ ಜನತೆಯ
ಒಂದಷ್ಟು ಆಶೋತ್ತರಗಳನ್ನು ಇವತ್ತು ಈ ಕ್ಲಬ್ಬಿನ ಸದಸ್ಯರು ಪರಿಹರಿಸುವ ಜೊತೆಯಲ್ಲಿ ಆಧುನಿಕತೆಯ ಆ ಸೊಗಡನ್ನು ಪುತ್ತೂರಿನ ಜನತೆಗೆ ಕೊಟ್ಟಿದ್ದೀರಾ. ಇವತ್ತು ಬೆಳೀತಿರುವಂಥ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ ಜೊತೆಯಲ್ಲಿ ಆಧುನಿಕತೆಯ ಅವಶ್ಯಕತೆಯೂ ಇದೆ. ಆ ಆಧುನಿಕತೆಗೆ ಪೂರಕವಾಗಿ ಇವತ್ತು ಈ ಕ್ಲಬ್ಬಲ್ಲಿ ಒಂದಷ್ಟು ಕಾರ್ಯಕ್ರಮಗಳು ನಡೆದಿದೆ. ಈ ಕಾರ್ಯಕ್ರಮಗಳ ಮುಖಾಂತರ ಪುತ್ತೂರಿನ ಜನತೆ ಇದನ್ನು ಸದುಪಯೋಗಪಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಪುತ್ತೂರೊಂದು ಜಿಲ್ಲಾ ಕೇಂದ್ರವಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು, ಇಂಥ ದೊಡ್ಡ ದೊಡ್ಡ ಕಟ್ಟಡಗಳು, ಇಲ್ಲಿರುವಂಥ ಮೂಲಭೂತ ಸೌಲಭ್ಯಗಳು ಕೂಡ ಅದಕ್ಕೆ ಕಾರಣ ಆಗ್ತದೆ. ಯಾಕಂದರೆ ಪರ ಊರಿನ ಜನರ ಆಕರ್ಷಣೆ ಒಂದು ನಗರಕ್ಕೆ ಇದ್ದರೆ ಆ ನಗರದಲ್ಲಿ ವ್ಯಾಪಕವಾಗಿ ಜನಸಂಖ್ಯೆ ವೃದ್ಧಿ ಆಗ್ತಾ ಮೂಲಭೂತ ಸೌಲಭ್ಯಗಳು ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗ್ತಾ ಅದು ಪಟ್ಟಣವಾಗಿ ಮತ್ತೆ ಮಹಾನಗರವಾಗಿ ಬೆಳೀಲಿಕ್ಕೆ ಸಾಧ್ಯ ಉಂಟು. ಆ ಎಲ್ಲ ಸಾಧ್ಯತೆಗಳು ಇವತ್ತು ಈ ಒಂದು ಕ್ಲಬ್ಬಿನ ಮುಖಾಂತರ ಕೂಡ ಆಗ್ತಾ ಇದೆ. ಒಟ್ಟು ಈ ಕ್ಲಬ್ ಆರಂಭ ಆಗಿ ಇವತ್ತು 10 ವರ್ಷ ಆಗಬೇಕಿದ್ರೆ ಇಲ್ಲಿಗೆ ಬರುವಂಥ ಒಂದು ರಸ್ತೆಯ ಅವಶ್ಯಕತೆಯನ್ನು ಆಗಿನ ನಮ್ಮ ಕ್ಲಬ್ ಅಧ್ಯಕ್ಷರು, ಈಗಿನ ಕ್ಲಬ್ ಅಧ್ಯಕ್ಷರು ಬಹುಶಃ ಅವರು 10 ವರ್ಷದಿಂದ ಶಾಶ್ವತವಾಗಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ. ಶಾಶ್ವತವಾಗಿ ಒಬ್ಬ 10 ವರ್ಷ ಇರಬೇಕಿದ್ರೆ ಅವರ ಈ ಕ್ಲಬ್ಬಿನ ಬಗ್ಗೆ ಅವರಿಟ್ಟುಕೊಂಡಂಥ ಪ್ರೀತಿ, ಕಾಳಜಿ, ಬಹುಶಃ ತನ್ನ ಮಗು ಬೇರೆ ಅಲ್ಲ, ಈ ಕ್ಲಬ್ ಬೇರೆ ಅಲ್ಲ ಅಂತೇಳಿ ದೀಪಕ್ ರೈ ಅವರು ದಿನನಿತ್ಯ ಬಹುಶಃ ಈ ಕ್ಲಬ್ಬಿನ ಬಗ್ಗೆ ಯೋಚನೆ ಮಾಡುವಂಥ ಆ ನಿಷ್ಕಲಂಕ ವ್ಯಕ್ತಿ ಬಹುಶಃ ಈ ಹಂತಕ್ಕೆ ಇದನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಅದರ ಒಟ್ಟಿಗೆ ಇರುವಂಥ ಒಂದಷ್ಟು ಕೈಗಳು ಅವರಿಗೆ ಸಹಕಾರ ಮಾಡಿದ ಕಾರಣ ಈ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ. ಬಹುಶಃ ಜನಪ್ರತಿನಿಧಿಗಳನ್ನು, ಅಧಿಕಾರಿಗಳನ್ನು ಎಲ್ಲರನ್ನೂ ಕೂಡಿಕೊಂಡು ಉಲ್ಲೇಖ ಮಾಡಿದರು ಆಗ ನಳಿನ್ ಕುಮಾರ್ ಕಟೀಲ್. ಇವತ್ತು ವಿಶ್ವಾಸಾರ್ಹತೆ ಬಹಳ ಮುಖ್ಯ ಅಂತೇಳಿ, ಆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಒಂದು ಕ್ಲಬ್ಬನ್ನು ಕೂಡ ಪ್ರೀತಿ ವಿಶ್ವಾಸದಿಂದ ಕಟ್ಟಲಿಕ್ಕೆ ಸಾಧ್ಯ. ಅದನ್ನು ಇವತ್ತು ಈ ಕ್ಲಬ್ ಮಾಡಿದೆ. ಅದಕ್ಕಾಗಿ ನಾನು ಒಬ್ಬ ಮಾಜಿ ಶಾಸಕರ ನೆಲೆಯಲ್ಲಿ ಹೃದಯ ತುಂಬಿದ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕ್ಲಬ್ಬಿನ ಎಲ್ಲ ಉಪಯೋಗವನ್ನು ಪುತ್ತೂರಿನ ಜನತೆ ಮಾಡಿಕೊಂಡು ಈ ಪುತ್ತೂರಿನ ಕ್ಲಬ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವ ಹಾಗೆ, ಬೆಂಗಳೂರಿನ ಕಾಸ್ಮೋಪಾಲಿಟನ್ ಕ್ಲಬ್ ಇರ್ಬೋದು, ನಾವು ಚಿಕ್ಕಮಗಳೂರಿನ ಬಗ್ಗೆ ಹೇಳಿದರು ಕಾಫಿ ಪ್ಲಾಂಟರ್ಸ್ ಕ್ಲಬ್ ಇರ್ಬೋದು, ದೊಡ್ಡ ದೊಡ್ಡ ಕ್ಲಬ್ಗಳನ್ನು ನಾವು ಉಲ್ಲೇಖ ಮಾಡ್ತೇವೆ. ಹಾಗೆ ಬೆಂಗಳೂರಿಗೆ ಹೋದಾಗ ಪುತ್ತೂರು ಕ್ಲಬ್ಬು ಕೂಡ ಒಂದು ಅಷ್ಟೇ ಪ್ರತಿಷ್ಠಿತವಾದಂಥ ಕ್ಲಬ್ ಅಂತೇಳಿ ಆಗುವ ಹಾಗೆ ಜನತೆ ಸಹಕಾರ ನೀಡಲಿ. ಅದೇ ರೀತಿಯಲ್ಲಿ ಆ ಮಾಲಿಂಗೇಶ್ವರನ ಅನುಗ್ರಹ ಇರಲಿ ಅಂತೇಳಿ ಶುಭವನ್ನು ಹಾರೈಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. Thank you, sir. Now I request Dr. Deepak Rai, President, to florally welcome and adorn a shawl to Sri Yatish, Superintendent of Police, Dakshin Kannada District, and Sri Jubin Mohapatra, Assistant Commissioner, as a token of love, respect and gratitude. ಮುಂದಕ್ಕೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಬಾಲಚಂದ್ರ ಮರೀಲ್, ಕೌನ್ಸಿಲರ್ ಪುತ್ತೂರು ಹಾಗೂ ಸಿಎಂಸಿ ಇದರ ಉಪಾಧ್ಯಕ್ಷರು, ಇವರಿಂದ ಒಂದೆರಡು ಹಿತನುಡಿಗಳು. ಇವತ್ತಿನ ಶುಭ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರತಕ್ಕಂತಹ ಎಲ್ಲ ಅಪೇಕ್ಷಿತ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ಸಭಾಧ್ಯಕ್ಷರಾಗಿರತಕ್ಕಂತಹ ತಂಡದ ಮುಖ್ಯಸ್ಥ ಡಾಕ್ಟರ್ ದೀಪಕ್ ರೈ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗಲಿರತಕ್ಕಂತಹ ಕ್ಲಬ್ಬಿನ ಸದಸ್ಯರೇ ಹಾಗೂ ಅಪೇಕ್ಷಿತ ಬಂಧುಗಳೇ, ಇವತ್ತು ವಿಶೇಷ ಕಾರ್ಯಕ್ರಮ. ಇಲ್ಲಿನ ಸುಸಜ್ಜಿತ ಅಂತ ಹೇಳಿದರೆ ಮುಚ್ಚಿದ ಪುಸ್ತಕದಲ್ಲಿ ಇರುವಂತಹ ಯೋಚನೆಗಳನ್ನು ಇವತ್ತು ತೆರೆದಿಟ್ಟು
ಕ್ರಿಯಾಶೀಲರಾಗಿ ಅನುಷ್ಠಾನ ಮಾಡಿ ಇವತ್ತು ನಿರ್ಮಾಣಗೊಂಡು ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಯೋಚನೆಗಳನ್ನು ಜೋಡಿಸಿಕೊಂಡು ವಿಶೇಷ ರೀತಿಯ ಸೌಲಭ್ಯಗಳನ್ನು ಇವತ್ತು ಪುತ್ತೂರಿನ ಜನತೆಗೆ ಮತ್ತು ಹತ್ತೂರಿಗೆ ಲೋಕಾರ್ಪಣೆ ಮಾಡಿದಂತಹ ದೀಪಕ್ ರೈ ಮತ್ತು ಅವರ ತಂಡಕ್ಕೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಬಹುಶಃ ದೀಪಕ್ ರೈ ತಂಡದವರಿಗೆ ಮಾತ್ರ ಅಲ್ಲ, ನನಗೆ ಅವರಿಗೆ ಎಷ್ಟು ಹೆಮ್ಮೆ ಇದೆ ಅದಕ್ಕಿಂತ ದುಪ್ಪಟ್ಟು ಹೆಮ್ಮೆ ನನಗಿದೆ. ಯಾಕೆಂತ ಹೇಳಿದರೆ ನಾನು ಇಲ್ಲಿನ ಸ್ಥಳೀಯ ಸದಸ್ಯನ ನೆಲೆಯಲ್ಲಿ ಮಾತ್ರ ಅಲ್ಲ, ನಗರಸಭೆಯ ಉಪಾಧ್ಯಕ್ಷನ ನೆಲೆಯಲ್ಲೂ ಅಲ್ಲ, ನನ್ನ ಮನೆಯಲ್ಲಿ ಪಕ್ಕದಲ್ಲೇ ನಾನು ಸುಮಾರು ಒಂದು 45 ವರ್ಷದಿಂದ ಇಲ್ಲೇ ಹತ್ತಿರದಲ್ಲಿ ಒಂದು 100 ಮೀಟರ್ ದೂರದಲ್ಲಿ ವಾಸವಾಗಿದ್ದೇನೆ. ಇವತ್ತಿನ ದಿವಸ ಬಹುಶಃ ಇದು ನನ್ನ ಕನಸೋ ನನಸೋ ಅಂತ ಹೇಳುವಂಥ ಚಿಂತನೆ ನನಗೆ ಆಗಿದೆ. ಯಾಕೆಂತ ಹೇಳಿದರೆ ದೀಪಕ್ ರೈ ಅವರ ತಂಡದವರು ಇವತ್ತು ಕಾಡಾಗಿದ್ದ ಈ ಸ್ಥಳವನ್ನು ಇದಕ್ಕೆ ಸಂಪೂರ್ಣ ಒಂದು ಟೌನ್ಶಿಪ್ ಮೆರುಗನ್ನು ನೀಡಿದಂತಹ ಪುತ್ತೂರಿನ ಹೆಮ್ಮೆಯ ಪುತ್ರರಾದಂತಹ ಎಲ್ಲ ಈ ತಂಡದ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಈಗಾಗಲೇ ವಿಶೇಷ ಸೌಲಭ್ಯಗಳು ಒಂದೇ ಸೂರಿನಡಿಯಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಸಹ ಕಾಣಸಿಕ್ಲಿಕ್ಕಿಲ್ಲ ಅಂತೇಳಿ ನನ್ನ ಒಂದು ಅನುಭವಕ್ಕೆ. ಇಲ್ಲಿಯ ವಿಶೇಷತೆ ಅಂತ ಹೇಳಿದರೆ ಈ ಕ್ಲಬ್ನಲ್ಲಿ ರಿಕ್ರಿಯೇಷನ್ಗಳು, ಜಿಮ್ ಇದೆ ಮತ್ತು ವಿಶೇಷ ಸೌಲಭ್ಯವಾಗಿ ಹಾಲ್ ಇದೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಏನು ಹೋಟೆಲ್ಗಳಂತ ರೂಮ್ಗಳಿವೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಯಾವುದು ಇದೆ ಯಾವುದು ಇಲ್ಲ ಅಂತ ಹೇಳುವುದಲ್ಲ, ಇಂತಹ ವಿಶೇಷ ಯೋಚನೆಗಳು ಇವತ್ತು ನಮ್ಮ ಪುತ್ತೂರಿಗೆ ತಂದುಕೊಟ್ಟಂತಹ ಹೆಮ್ಮೆಗೆ ನಾನು ಅವರನ್ನು ಅಭಿನಂದಿಸುವುದರೊಂದಿಗೆ ಮತ್ತು ಈ ಸೌಲಭ್ಯಗಳನ್ನು ಪುತ್ತೂರಿನ ಜನತೆ ಮತ್ತು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗಳು ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹಾರೈಸುತ್ತಾ ಇವತ್ತು ನನ್ನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಈ ವೇದಿಕೆಗೆ ಕೊಟ್ಟು ನಾನು ನಿಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಕ್ಕೆ ನಾನು ಸಂತೋಷಗೊಂಡು ನನಗೆ ಅವಕಾಶ ಕೊಟ್ಟಾಗ ವಂದಿಸ್ತಾ ಶುಭಾಶಯಗಳನ್ನು ಕೋರುತ್ತಾ ಎರಡು ಮಾತುಗಳನ್ನು ನೆನೆಸ್ತೇನೆ. ಧನ್ಯವಾದಗಳು. Thank you, sir. We have with us Shri Jubin Mohapatra, Assistant Commissioner. Now I request him to speak few words on this occasion. ವೇದಿಕೆ ಮೇಲೆ ಉಪಸ್ಥಿತ ಇರುವಂಥ ಮಾನ್ಯ MLC ಭೋಜೇಗೌಡ ಸಾಹೇಬ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬ್ರೆ, ಕ್ಲಬ್ ಅಧ್ಯಕ್ಷರೇ ಮತ್ತು ವೇದಿಕೆ ಮೇಲೆ ಉಪಸ್ಥಿತ ಇರುವಂಥ ಮತ್ತು ಮುಂಭಾಗದಲ್ಲಿ ಇರುವಂಥ ಎಲ್ಲ ಗಣಮಾನ್ಯರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೆ ನಮಸ್ಕಾರ. ನನಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದರು, ಬಟ್ ನಾನು ಬಹುಶಃ 1 ವಾರ ಆಗಿದೆ ಈಗ ನಾನು ವರ್ಗಾವಣೆ ಆಗಿದ್ದೀನಿ. ಸೊ ಆದರೂ ಬರೀ ಕಡಿಮೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಸೊ ಒಂದು ನಗರ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡಿದರೆ ಸಿಟಿ ವಿಲ್ ಬಿ ಡೆವಲಪ್ಡ್ ಇನ್ ಮಲ್ಟಿಪಲ್ ವೇಸ್. ಬೇರೆ ಬೇರೆ ರೀತಿಯಲ್ಲಿ ಒಂದು ಸಿಟಿನ ಡೆವಲಪ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಬರೀ ನಾವೇ ಬೇರೆ ಬೇರೆ ಇಲಾಖೆಗಳಿಂದ ಅಥವಾ ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಅಳವಡಿಸಿದರೆ ಒಂದು ಸಿಟಿ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಅದಕ್ಕೆ ಸಿವಿಲ್ ಸೊಸೈಟಿ ಅಂತ ಹೇಳ್ತೀವಿ, ಕೆಲವು ಖಾಸಗಿ ವ್ಯಕ್ತಿಗಳು ಒಂದು ಒಟ್ಟಿಗೆ ಬಂದು ಕೈ ಜೋಡಿಸಿ ಈ ಥರ ರಿಕ್ರಿಯೇಷನಲ್ ಕ್ಲಬ್ಸು, ಸ್ಪೋರ್ಟ್ಸ್ ಕ್ಲಬ್ಸು ಆ ಥರ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಪುತ್ತೂರು ಕ್ಲಬ್ ಬಹುಶಃ 10 ವರ್ಷಕ್ಕಿಂತ ಜಾಸ್ತಿ ಆಗಿದೆ ಈಗ. ಸೊ ಇಟ್ಸ್ ಎ ವೆರಿ ಗುಡ್ ದಿಸ್ ಥಿಂಗ್ ಫೆಸಿಲಿಟಿ ಟು ಹ್ಯಾವ್ ಇನ್ ಎನಿ ಸಿಟಿ. ಮತ್ತು ಬೇರೆ ಎಲ್ಲ ಗಣಮಾನ್ಯರು ಹೇಳಿದರು ದ್ಯಾಟ್ ಪುತ್ತೂರು ಕ್ಲಬ್ದು ಕೂಡ ತುಂಬ ಅಫಿಲಿಯೇಷನ್ಸ್ ಕೂಡ ಹೊಂದಿದೆ. ಸೊ ಬೀಯಿಂಗ್ ಅ ಮೆಂಬರ್ ಹಿಯರ್, ಬೇರೆ ಬೇರೆ ಕಡೆ ಹೋಗಿ ಕೂಡ ತಾವುಗಳು ಅಥವಾ ಯಾರು ಮೆಂಬರ್ ಇರ್ತಾರೆ ದೇ ಕ್ಯಾನ್ ಅವೇಲ್ ದೋಸ್ ಫೆಸಿಲಿಟೀಸ್ ಆಸ್ ವೆಲ್. ಸೊ ಇದು ಒಂದು ಈ ಸಿಟಿಗೆ ಒಂದು ಮತ್ತು ಈ ಸಿಟಿಯ ನಮ್ಮ ನಗರದ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಅವಕಾಶ. ಒಳ್ಳೆಯ ಟೆನ್ನಿಸ್ ಕೋರ್ಟ್ನು ಮಾಡಿದ್ದಾರೆ. ನಾನು ಜಸ್ಟ್ ಇಟ್ಸ್ ಅ ಮ್ಯಾಟರ್ ಆಫ್ ಚಾನ್ಸ್. ನಾನು ವೀಕೆಂಡ್ನ ಬಳಸ್ಕೊಂಡು ಶಿಫ್ಟಿಂಗ್ಗೆ ಬಂದಿದ್ದು. ಸೊ ಸೇಮ್ ಡೇಟ್ಗೆ ಇದನ್ನು ಬರೋದಕ್ಕೆ ನಾನು ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಮತ್ತು ದೀಪಕ್ ಅವರು ಈಸ್ ಅ ಗುಡ್ ಫ್ರೆಂಡ್ ಆ್ಯಂಡ್ ಅ ಕುಲೀಗ್ ಆಲ್ಸೋ.
ಸೊ ಅವರು ಭಾಳ ಕ್ರಿಯಾಶೀಲವಾಗಿ ಅವರ ಭಾಳ ದಕ್ಷತಾಗಿ ಬರೀ ಕ್ಲಬ್ದಲ್ಲಿ ಅಲ್ಲ ನಮ್ಮ ಕೆಲಸ ಫೀಲ್ಡಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಐ ಆಮ್ ಶ್ಯೂರ್ ದಿ ಕ್ಲಬ್ ಇಸ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್. ಸೊ ಇನ್ನು ಮುಂದೆ ಇನ್ನೂ ಪ್ರೋಗ್ರೆಸ್ ಆಗುತ್ತೆ, ನಾವೇ ನೋಡ್ತೀವಿ ಬೇರೆ ಕಡೆಯಿಂದ. ಸೊ ತಾವು ಎಲ್ಲರಿಗೆ ನಾನು ಎಗೇನ್ ತಮ್ಮೆಲ್ಲರಿಗೆ ಶುಭದಾಗಲಿ ಅಂತ ಹೇಳ್ತಾ, ಮತ್ತು ದಿ ಎಂಟೈರ್ ಪುತ್ತೂರು ಕ್ಲಬ್ ಫ್ಯಾಮಿಲಿ ಆ್ಯಂಡ್ ಟೀಮ್ಗೆ ನಾನು ಅಭಿನಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Thank you, sir. Now I request Sri Yatish SP Dakshin Kannada District to address the gathering. ಎಲ್ಲರಿಗೂ ನಮಸ್ಕಾರ. ಈ ದಿನದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ದೀಪಕ್ ರೈ ಅವರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿರುವ ಶಾಸಕರಾದ ಶ್ರೀ ಭೋಜಗೌಡ ಸರ್ ಅವರೇ ಹಾಗೂ ಮಾಜಿ ಶಾಸಕರಾದ ಸಂಜೀವ್ ಮಟ್ಟಂದೂರು ಸಾಹೇಬ್ರೆ ಮತ್ತು ಎಲ್ಲ ಇತರೆ ಗಣ್ಯರೇ ಹಾಗೂ ಸಭಿಕರೇ, ಇದೊಂದು ಭಾಳ ವಿಶೇಷ ದಿನ ಅಂತ ನಮಗೆಲ್ಲ ಗೊತ್ತಿದೆ. ಒಂದು ತಾಲೂಕು ಮಟ್ಟದಲ್ಲಿ ಇಷ್ಟು ಒಳ್ಳೆ ಸುಸಜ್ಜಿತವಾದ ಒಂದು ಕ್ಲಬ್ಬನ್ನು ಮಾಡಿ ಕ್ಲಬ್ನಲ್ಲಿ ಈ ತಾಲೂಕಿನ ಜನತೆಗೆ ಒಂದು ವಾತಾವರಣ ನಿರ್ಮಿಸಿಕೊಟ್ಟಂಥ ಈ ಕ್ಲಬ್ಬಿನ ಆಡಳಿತ ಮಂಡಳಿಗೆ ಮೊದಲನೇದಾಗಿ ನಾನು ಶುಭಾಶಯ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಕ್ಲಬ್ಗಳನ್ನು ನೋಡ್ತಾ ಇರ್ತೀವಿ. ಸುಮಾರು ಜನ ದುರುದ್ದೇಶದಿಂದ ಕ್ಲಬ್ಗಳನ್ನು ಓಪನ್ ಮಾಡಿ ಯಾವುದೋ ಒಂದು ರಿಕ್ರಿಯೇಷನಲ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಒಂದು 50-60 ಜನ ಮೆಂಬರ್ನ ಸೇರಿಸ್ಕೊಂಡು ಅಲ್ಲಿ ಆ ಕ್ಲಬ್ಬನ್ನು ಹೋದರೆ ಅದು ಎಷ್ಟು ಶೇಡಿಯಾಗಿರುತ್ತೆ ಅಂದರೆ ಕಾಲಿಡ್ಲಿಕ್ಕೂ ಅದು ಹೇಸಿಗೆ ಅನಿಸೋವಂಥ ಕ್ಲಬ್ಬಲ್ಲಿ ಬರೀ ಗ್ಯಾಮ್ಲಿಂಗ್ ಆಡೋದು, ಮತ್ತೊಂದು ಯಾವುದಾದ್ರು ಅನೈತಿಕ ಚಟುವಟಿಕೆಗಳು ಮಾಡಿಕೊಂಡು ಸಮಾಜನ ಹಾಳು ಮಾಡುವಂಥ ನಿಟ್ಟಿನಲ್ಲಿ ಸುಮಾರು ಕ್ಲಬ್ಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ. ಅಂಥವ್ರ ವಿರುದ್ಧ ನಾವು ಸಾಕಷ್ಟು ಪ್ರಕರಣಗಳನ್ನು ದಾಖಲಿಸ್ಕೊಂಡು ಕಾನೂನು ಕ್ರಮ ಕೂಡ ನಾವು ಆಗಿಂದಾಗೆ ತಗೊಳ್ತಾ ಇರ್ತೀವಿ. ಆದರೆ ನಾವು ಕ್ಲಬ್ ಕಲ್ಚರು ಒಳ್ಳೆಯ ಒಂದು ವಾತಾವರಣ ಇರಬೇಕು, ಕುಟುಂಬದೊಂದಿಗೆ ಬಂದು ಕಾಲ ಕಳೆಯುವಂಥ ಒಂದು ವಾತಾವರಣ ಬೇಕು ಅಂದಾಗ ನಾವು ಕ್ಲಬ್ ಅಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ ಬ್ಯಾಂಗ್ಳೂರು ಸಿಟಿಗೆ ಹೋದಾಗ ಬೌರಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಬೆಂಗಳೂರು ಕ್ಲಬ್ ಆಗಿರ್ಬೋದು, ಸೆಂಚುರಿ ಕ್ಲಬ್ ಆಗಿರ್ಬೋದು, ಅದೇ 108 ಕ್ಲಬ್ಗಳಿರ್ತವೆ. ಅದೇ ರೀತಿ ದೊಡ್ಡ ದೊಡ್ಡ ನಗರಗಳು ಅಥವಾ ಈ ಪ್ಲ್ಯಾಂಟರ್ಸ್ ಇರುವಂಥ ಜಾಗಗಳಲ್ಲಿ ಅದು ಮಡಿಕೇರಿ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಅಲ್ಲಿ ಒಳ್ಳೆ ಕ್ಲಬ್ ಇರುತ್ತೆ, ಕ್ಲಬ್ಬಿನ ಕಲ್ಚರ್ ಇರುತ್ತೆ. ಅಂಥ ಕ್ಲಬ್ಬಿನ ಕಲ್ಚರನ್ನು ಇವತ್ತು ಈ ಪುತ್ತೂರು ಅಂತ ಒಂದು ತಾಲೂಕಲ್ಲಿ ತಂದು ಇಲ್ಲಿ ಒಂದು ಜನರಿಗೆ ಅವರ ಕುಟುಂಬದೊಂದಿಗೆ ಬಂದು ಕಾಲ ಕಳೆಯುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದೆ ಈ ಪುತ್ತೂರು ಕ್ಲಬ್ಬು. ಅದು ಒಂದು ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು, ಒಂದು ರಿಕ್ರಿಯೇಷನಲ್ ಲಂಚ್ ಮಾಡಲಿಕ್ಕಾಗಿರ್ಬೋದು, ಪಾರ್ಟಿ ಮಾಡಲಿಕ್ಕಾಗಿರ್ಬೋದು, ಎಲ್ಲದಕ್ಕೂ ಒಂದು ಒಳ್ಳೆಯ ವಾತಾವರಣನ ಪುತ್ತೂರು ಕ್ಲಬ್ ಮಾಡಿಕೊಟ್ಟಿದೆ. ಕೇವಲ 10 ವರ್ಷದ ಅವಧಿಯಲ್ಲಿ ಸುಮಾರು ಒಂದು 75ಕ್ಕಿಂತ ಹೆಚ್ಚು ಕ್ಲಬ್ಬಿನ ಅಫಿಲಿಯೇಷನ್ ತೊಗೊಂಡಿದ್ದಾರೆ. ಅದರಲ್ಲೂ 3-4 ಇಂಟರ್ನ್ಯಾಷನಲ್ ಕ್ಲಬ್ಬಿನ ಅಫಿಲಿಯೇಷನ್ಸ್ ಇರೋದೇನು ಕಡಿಮೆ ಮಾತಲ್ಲ. ಹೀಗಾಗಿ ಇಷ್ಟೆಲ್ಲ ಅಚೀವ್ಮೆಂಟ್ಸ್ನ ಕೇವಲ 10 ವರ್ಷದಲ್ಲಿ ಮಾಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕಿಂತ ಹೆಚ್ಚು ಅವರು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಅದರ ಪರವಾಗಿ ಅವರು ಕೆಲಸನೂ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಈ ವೇದಿಕೆಯಿಂದ ಇನ್ನೂ ಈ ಕ್ಲಬ್ಬಿನ ರೀಚ್ ಮತ್ತು ಔಟ್ ರೀಚ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಾಗಿ ತೊಡಕೊಂಡು ಕ್ಲಬ್ ಒಂದು ಉದಾಹರಣೆ ಮತ್ತು ಮಾದರಿ ಕ್ಲಬ್ ಆಗಿ ಹೊಮ್ಮಲಿ ಅಂತ ನಾನು ಆಶಿಸ್ತಾ, ನನಗಿಲ್ಲಿ ಕರೆದು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಟ್ಟು ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. ಮುಂದಕ್ಕೆ ಈ ವೇದಿಕೆಯಲ್ಲಿ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ನಡೆಸಿಕೊಡುವವರು KP ದೀಪಕ್, ವೈಸ್ ಪ್ರೆಸಿಡೆಂಟ್ ಪುತ್ತೂರು ಕ್ಲಬ್ ಇವರು. Good evening, everybody. Respected dignitaries on the dais and of the dais, members of the Puttur Club. I am here to honor the certain individuals who have taken a crucial part in the construction of this project. So managing large projects is always a challenge due to the involvement of multiple disciplines and vendors. However, with a well thought out design, meticulous production planning and intelligent supervision, a project can progress seamlessly while maintaining quality and cost control. We are always obliged to all our vendors who helped us to achieve our dreams.
While our project encompassed various designs and involved multiple vendors, on behalf of the Puttur Club, we would like to extend our recognition to 3 individuals who exemplify the dedication and excellence of our entire team, representing all our vendors, design team and supervision. May I call Mr. Suprit Alwa to come onto the dais, please. Chair. So please. Mr. Suprit Alwa is the head of Alwa and Associates in Mangalore, has played a pivotal role in bringing our vision to life. The remarkable design you see and experience today is a testament to his expertise and dedication. The expansive pillarless hall stands as a true reflection of his excellence. His continuous guidance and valuable insights have been instrumental in the successful construction of this grand structure. We extend our heartfelt appreciation to Mr. Alwa for his exceptional vision and expertise. His innovative approach and meticulous attention to detail have resulted in a design that is not only aesthetically remarkable, but also highly functional. The seamless integration of space, structure and elegance is a testament to his dedication and skill. His unwavering commitment and invaluable contribution have played a crucial role in bringing this project to life, and we are truly grateful for his efforts. And he is also a member of our club. May I request Mr. Raj Shekhar to come on to the dais. Have been instrumental in achieving excellence in this endeavor. Thank you all the dignitaries, and I thank Mr. K.B. Deepak, Vice President of Puttur Club. Thank you, sir.
Yes, now is the time to hand over the memento to all the guests on the day. I will request Dr. Deepak Rai, President, to hand over the memento to all the dignitaries on the days as a token of love, respect and gratitude. And we have Sri Jubin Mahapadra, ex-Assistant Commissioner Putturu, Sri Yatish SP, the Dakshin Kannada District, I request now I request the President of Puttur Club, Dr. Deepak Rai, kindly giving honorary membership cards to the guests on the days. Now I request Dr. Deepak Rai to hand over the honorary membership card to Mr. Boche Gowda, MLC. Thank you. And also I request the President, Dr. Deepak Rai, kindly hand over the memento to all the dignitaries on the days. We have Mrs. Shakutala Shetty, ex-MLA Putturu. Thank you for being with us, ma'am. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ಸಂಜೆಯ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಹಾಗಾಗಿ ಅಧ್ಯಕ್ಷ ಮಾತುಗಳನ್ನು ಆಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕ್ಲಬ್ಗೆ 10 ವರ್ಷ ಮುಗೀತು. 1400 ಚಿಲ್ಲರೆ ಅಷ್ಟು ಮೆಂಬರ್ಸ್ ಇದ್ದಾರೆ. ಭಾಳಷ್ಟು ಜನ ಮೆಂಬರ್ ಆಗಬೇಕು ಅಂತ ಬೇಡಿಕೆಗಳು ಲೈನ್ ನಿಂತಿದೆ. ಈಗ ಇದೇ ಮಾತು ನಾನು 10 ವರ್ಷದ ಹಿಂದೆ ಹೇಳುವಾಗ 35,000 ಕೊಡೋಕ್ಕೆ ಮೇಲೆ ಕೆಳಗೆ ನೋಡ್ತಾ ಇದ್ರು. ನಂಬ್ತಾ ಇರಲಿಲ್ಲ, ಎಲ್ಲ ದುಡ್ಡು ಇಟ್ಕೊಂಡು ಹೋಗ್ಬಿಡ್ತಾನೆ ಅಂತ. ಆದರೆ ಯಾವುದಕ್ಕೂ ಒಂದು ನಿಷ್ಠೆ ಬೇಕು. ಆ ನಿಷ್ಠೆ ನನ್ನಲ್ಲಿ ಇತ್ತು ಮತ್ತು ನಮ್ಮ ಕಮಿಟಿ ಮೆಂಬರ್ಸಲ್ಲೂ ಇತ್ತು. ಇವತ್ತಿಗೆ 10 ವರ್ಷದಲ್ಲಿ ನಾವು ಕನಸು ಕಾಣೋದಕ್ಕಿಂತ 100 ಪಾಲಷ್ಟು ಇವತ್ತು ಮಾಡಿ ತೋರಿಸಿದ್ವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. 10 ವರ್ಷದಲ್ಲಿ ಇಷ್ಟೊಂದು ಬೆಳೆದ ಕ್ಲಬ್ಬು ನನ್ನ ಪ್ರಕಾರ ಎಲ್ಲೂ ಇಲ್ಲ. ಯಾವುದೇ ಕ್ಲಬ್ ನೋಡಿದರೆ 50 ವರ್ಷ, 60 ವರ್ಷ, 100 ವರ್ಷದ ಕ್ಲಬ್ಬು, 150 ವರ್ಷದ ಕ್ಲಬ್ಗೂ ನಾನು ಹೋಗಿದ್ದೀನಿ. ನಮ್ಮಷ್ಟು ಇರುವಂಥ ಮೂಲಭೂತ ಸೌಕರ್ಯ ಖಂಡಿತವಾಗಲೂ ಇಲ್ಲ. ನಮ್ಮಲ್ಲಿ ಇರುವಂಥ ರೂಮು ಅವರಲ್ಲಿ ಇದ್ದರೆ ನಾನು ಏನು ಬೇಕಾದ್ರೆ ಕೇಳ್ತೀನಿ, ಎಲ್ಲೂ ಇಲ್ಲ. ಅದು ನಮ್ಮ ಪ್ರೈಸಿಗೆ ನಾವು ಖಾಲಿ ಒಂದು ಸ್ವೀಟ್ ರೂಮ್ನ 2,500 ಕೊಡ್ತಿದ್ವಿ. ಬೇರೆ ಕ್ಲಬ್ನಲ್ಲಿ ಇದಕ್ಕಿಂತ ಕೀಲವಾಗಿರುವಂಥ ರೂಮ್ 5,000, 6,000ಕ್ಕೆ ಕೇಳ್ತಾ ಇದ್ದಾರೆ. ನಾವು ಕ್ಲಬ್ ಮಾಡಿದ್ದು ಒಂದು ಉದ್ದೇಶ ಇತ್ತು. ನಾನೊಂದು 20 ವರ್ಷ ಹಿಂದೆ ಪುತ್ತೂರಿಗೆ ಬಂದು ಸೆಟ್ಲ್ ಆದಾಗ ಪುತ್ತೂರಲ್ಲಿ ಕೆಲಸ ಮಾಡಿ ಮನೆಗೆ ಬಂದರೆ ಬೇರೆ ಎಲ್ಲೂ ಹೋಗಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ದೇರ್ ವಾಸ್ ನೋ ರೀಕ್ರಿಯೇಷನ್ ಎಟ್ ಆಲ್. ಮನೆಯಲ್ಲೇ ಇರಬೇಕು, ಎಲ್ಲೂ ಹೋಗ್ಲಿಕ್ಕಿಲ್ಲ. ಆಗ ಒಂದು ಸಲ ನಾವು ಒಂದು ಮ್ಯಾಚ್ಗೆ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹೋದಾಗ ಆಗ ಒಂದು ಐಡಿಯಾ ಬಂತು, ನಾವು ಯಾಕೆ ಇದನ್ನು ಶುರು ಮಾಡಬಾರ್ದು ಅಂತ.
ಆಗ ಹೇಗೆ ಶುರು ಮಾಡೋದಂತ ಗೊತ್ತಿರಲಿಲ್ಲ. ನಾವು ಒಂದು ಬಾಡಿಗೆ ಜಾಗ ಮನೆ ಏನಾದರೂ ನೋಡಿ ಮಾಡುವ ಅಂತ ಇತ್ತು. ಮತ್ತು ಬೇಡ, ನಮ್ಮ ಇನ್ವೆಸ್ಟರ್ಸ್ ಕೆಲವು ಇದ್ದ ಕಾರಣ ನಾವು ಜಾಗ ತಗೊಂಡೇ ಮಾಡುವ ಅಂತ ಆಯಿತು. ಹಾಗೆ ನನಗೆ ಈ ಜಾಗ ಮೊದಲಿಗೆ ತೋರಿಸಿದ್ದು ನಿತಿನ್ ಪಕಲ್ಲ. ಇದ್ರು ಹೇಳಿದಾಗೆ ಮಾಜಿ ಶಾಸಕ ಸಂಜೀವ್ ಮಟ್ಟಂದ್ರು ಅವ್ರು ಹೇಳಿದಾಗ ಇದು ಕಂಪ್ಲೀಟ್ ಹುಲ್ಲು ಮತ್ತು ಕಾಡು ಪ್ರದೇಶ, ಇನ್ನೇನು ಇರಲಿಲ್ಲ ಇಲ್ಲಿ. ಆದರೆ ನಮಗೆ ಈ ಜಾಗ ಭಾಳ ಕಮ್ಮಿಯಲ್ಲಿ ಸಿಕ್ಕಿದ್ದ ಕಾರಣ ಇದರಲ್ಲಿ ಮಾಡಿದ್ದು ನಾವು. ಈ 10 ವರ್ಷದಲ್ಲಿ ನಾವು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಡೆವಲಪ್ ಮಾಡಿದ್ದಲ್ಲ, ನಾವು ವಿವಿಧ ರೀತಿಯಲ್ಲಿ ನಾವು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀವಿ. ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರಲಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರಲಿ, ಇಂಥ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಮತ್ತು ಎಜುಕೇಷನಲ್ ಫೀಲ್ಡಲ್ಲಿ ಕೂಡ ನಾವು ವಿ ಹ್ಯಾವ್ ಡೊನೇಟೆಡ್ ಎ ಲಾಟ್. ನಾವು ಎಷ್ಟೋ ಸ್ಕೂಲ್ಗೆ CCTV ಕ್ಯಾಮೆರಾಸ್ ಹಾಕಿದ್ದೀವಿ, ಅಂಗನವಾಡಿ ಸ್ಕೂಲ್ಸ್ಗೆ ಯೂನಿಫಾರ್ಮ್ಸ್ ಕೊಟ್ಟಿದ್ದೀವಿ. ಸ್ಪೋರ್ಟ್ ಆ್ಯಕ್ಟಿವಿಟೀಸಲ್ಲಿ ನಾವು ಬಲೆಬಲುಪುಕ ಅಂತ ಮಿನಿ ಮ್ಯಾರಥಾನ್ ಫಸ್ಟ್ ಮಾಡಿದ್ದೀವಿ. ವಿ ಹ್ಯಾವ್ ಕಂಡಕ್ಟೆಡ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ಸ್, ವಾಲಿಬಾಲ್ ಟೂರ್ನಮೆಂಟ್ಸ್, ಬಾಕ್ಸ್ ಕ್ರಿಕೆಟ್, ಲಗೋರಿ ಟೂರ್ನಮೆಂಟ್, ಕುಕಿಂಗ್ ಕಾಂಪಿಟೇಷನ್ಸ್. ಸೊ ನಮ್ಮದು ಫೀಲ್ಡ್ ಈಸ್ ವೇರಿಯಸ್. ವಿ ಆರ್ ನಾಟ್ ಸ್ಟಕ್ ಆನ್ ಟು ಒನ್ ಥಿಂಗ್. ನಾವು ಎಲ್ಲದರಲ್ಲೂ ನಾವು ಕೈ ಹಾಕಿದವರು ಮತ್ತು ಎಲ್ಲದರಲ್ಲೂ ಸಕ್ಸಸ್ ಕಂಡಿದೆ. ಎಲ್ಲದಕ್ಕೂ ಮಾಡೋದಕ್ಕೆ ಹೇಳ್ತಾರೆ, ದೇಸ್ ಎ ವುಮನ್ ಬ್ಯಾಂಡ್ ಎವ್ರಿ ಮ್ಯಾನ್ ಸಕ್ಸಸ್ ಅಂತ. ಓಕೆ, ನಾನು ಫಸ್ಟು ನನ್ನ ತಾಯಿಗೆ ಇಲ್ಲಿದ್ದಾರೆ, ಯಾಕಂದರೆ ಅವರ ಆಶೀರ್ವಾದದಿಂದ ಆಗಿರೋದಂಥದ್ದು. ಮತ್ತು ಐ ಆಮ್ ಥ್ಯಾಂಕ್ಫುಲ್ ಟು ವೈಫ್ ಹೂ ಹ್ಯಾಡ್ ಟು ಬೇರ್ ವಿತ್ ಮೀ ಫಾರ್ ಆಲ್ ದೀಸ್ ಇಯರ್ಸ್ ಆಫ್ ಮೀ ಡೂಯಿಂಗ್ ಲಾಟ್ ಆಫ್ ಸ್ಟುಪಿಡ್ ಥಿಂಗ್ಸ್. And this was started as a stupid thing, but it has turned out to be something else. So I am thankful to my family, especially, and ಮತ್ತೆ all my friends, ಪುತ್ತೂರಲ್ಲಿ ಇರಲಿ, ಬೆಂಗಳೂರಲ್ಲಿ, ಥ್ರೂಔಟ್ ಇಂಡಿಯಾ, ಯಾರೇ ನನ್ನ ಫ್ರೆಂಡ್ಸ್ ಇದ್ದರು ಅವ್ರದ್ದೆಲ್ಲರದು ಇದರಲ್ಲಿ ಒಂದೊಂದು ಚೂಲು ಪಾಲಿದೆ. ಎ ಲಾಟ್ ಆಫ್ ಮೈ ಫ್ರೆಂಡ್ಸ್ ಬೆಂಗಳೂರಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ ಇನ್ ಲಾಟ್ ಆಫ್ ಇಶ್ಯೂಸ್ ಇನ್ ದ ಡೆವಲಪ್ಮೆಂಟ್ ಆಫ್ ದಿಸ್ ಕ್ಲಬ್. ಸೊ ನನ್ನ ಪ್ರಕಾರ ದಿಸ್ ವಾಸ್ ಎ ಡ್ರೀಮ್ ಐ ಹ್ಯಾಡ್. ಕನಸು ಕಾಣಲೇಬೇಕು. ಕನಸು ಕಾಣಲಿಲ್ಲ ಅಂದರೆ ಯು ವಿಲ್ ಸ್ಟಾಪ್ ಲಿವಿಂಗ್, ಯು ವಿಲ್ ಜಸ್ಟ್ ಎಕ್ಸಿಸ್ಟ್. ಸೊ ಕನಸು ಕಾಣಿದ್ವಿ, ಇವತ್ತು ಕನಸು ಪೂರ್ಣಗೊಂಡಿದೆ. ಕಂಡಿದ್ದು ಕನಸು. ಆದರೆ ಏನಂದರೆ ಇನ್ನೊಂದು ಹೊಸ ಕನಸು ಬರ್ತಾಯಿದೆ. ಸೊ ಬರೋ ದಿನದಲ್ಲಿ ಮಾಲಿಂಗೇಶ್ವರನ ಆಶೀರ್ವಾದ ಇದ್ದರೆ ಖಂಡಿತವಾಗಲೂ ಪುತ್ತೂರಿಗೆ ಮತ್ತು ಪುತ್ತೂರಿನ ಫ್ಯೂಚರ್ ಜನ್ರೇಷನ್ಗೆ ಆದಷ್ಟು ಸ್ಪೋರ್ಟಿಂಗ್ ಫೆಸಿಲಿಟೀಸು, ಬೇರೆ ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಮಾಡಿಕೊಡಬೇಕು ಅಂತ ನಾನಿದ್ದೇನೆ. ಅದಕ್ಕೆ ನಮ್ಮ ಕಮಿಟಿಯವರು ಕೂಡ ನನ್ನ ಜೊತೆಗೆ ಇದ್ದಾರೆ ಅಂತ ಭಾವಿಸ್ತೀನಿ. ನಾವು ಇನ್ನೊಂದು ವಿಶೇಷತನದಲ್ಲಿ ಈ ಕಟ್ಟಡವನ್ನು ಕಟ್ಟಿದ್ದೀವಿ. ನನಗೆ ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸೇವಿಂಗ್ ನೇಚರ್. ಹಾಗಾಗಿ ನಮ್ಮ 2 ಬೋರ್ವೆಲ್ಗೂ ಕೂಡ ನಾವು ಇಂಗುಗುಂಡು ಮಾಡಿದ್ದೀವಿ. ಇಲ್ಲಿದು ಮಳೆ ನೀರು ಎಲ್ಲ ನಮ್ಮ ಬೋರ್ವೆಲ್ಗೆ ಹೋಗ್ತದೆ. ಹಾಗೆ ಇಲ್ಲಿ ಯೂಸ್ ಆದಂಥ ಎಲ್ಲ ನೀರು ಕೂಡ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಮೂಲಕವಾಗಿ ಅದು ನಮ್ಮ ಗಾರ್ಡನ್ಗೆ ಯೂಸ್ ಆಗ್ತಾಯಿದೆ. ಸೊ ದೇರ್ ಈಸ್ ಝೀರೋ ವೇಸ್ಟೇಜ್ ಆಫ್ ವಾಟರ್. ಆ್ಯಂಡ್ ನಾವು ಇಲ್ಲಿ ತನಕ ಒಂದು 3-4 ವನ ಮಹೋತ್ಸವಗಳು ಮಾಡಿದ್ದೀವಿ. ಶಕೋಕ್ಕನ್ನು ಅದರಲ್ಲಿ 2-3 ಅವರೇ ಉದ್ಘಾಟಕರಾಗಿದ್ದರು. ಸೊ ನಾವು ಒಂದು 100-200 ಗಿಡಗಳಷ್ಟು ನೆಟ್ಟಿದ್ದೀವಿ. ಈಗಲ ಮರಗಳು ಆಗಿದೆ ಅದು. ಹಾಗೆ ಇವತ್ತು ಕಾರ್ಯಕ್ರಮ ಸುಸಜ್ಜಿತವಾಗಿ ನಮ್ಮ ಶಾಸಕರಾದಂಥ ಭೋಜೇಗೌಡರು ನಡೆಸ್ಕೊಟ್ಟಿದ್ದಾರೆ. ಹಾಗೆ ಬಂದಂಥ ಎಲ್ಲ ಅತಿಥಿಗಳು ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಬಂದಂಥ ನಮ್ಮ ಕ್ಲಬ್ಬಿನ ಸದಸ್ಯರು ಹಾಗೂ ಕುಟುಂಬಸ್ಥರು, ಸ್ನೇಹಿತರಿಗೆಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ನನ್ನ ಅಧ್ಯಕ್ಷ ಮಾತುಗಳನ್ನು ಕೊನೆಗೊಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸರ್.
Now a request, Dr. Deepak Rai, President of Puttur Club, kindly hand over the memento to Mr. Bojay Gowda, MLC. As a token of love, respect and gratitude. And we have Sri Sanjeeva Matanduru, ex-MLA Putturu. And one more guest we have with us, Sri Balachandra, Councillor Maril Putturu. Thank you for being with us today. I also request our President to hand over a memento to Srimati Rashmi, our umpire. ಅಕ್ಷಯ್ ಕಾಲೇಜಿನ ಭಾಳಷ್ಟು ಸಹಕಾರ ಸಿಕ್ಕಿ ನಮ್ಮ ಕಾರ್ಯಕ್ರಮಕ್ಕೆ ವಾಲಂಟಿಯರ್ಸ್. Now over to Secretary of Rotary Puttur Club. ಬಹಳ ಸಂತೋಷದ ಸಂಭ್ರಮದ ಒಂದು ಸಮಾರಂಭವನ್ನು ಸಮರ್ಪಕವಾಗಿ ಮುಗಿಸಿದ ಒಂದು ಕ್ಷಣ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ಭಾಗವಹಿಸುವಿಕೆ, ನಿಮ್ಮೆಲ್ಲರ ಆಶೀರ್ವಾದ ಈ ಕಾರ್ಯಕ್ರಮಕ್ಕೆ ಯಶಸ್ಸು ತಂದುಕೊಟ್ಟಿದೆ. ಖಂಡಿತವಾಗಿಯೂ ನೀವೆಲ್ಲ ಇವತ್ತು ಈ ದಿನ ಇಲ್ಲಿ ಸೇರದಿದ್ದರೆ ನಮ್ಮ ಈ ಕಾರ್ಯಕ್ರಮ ಇಷ್ಟು ಯಶಸ್ಸಾಗಿ ನಡೀತಿರ್ಲಿಲ್ವಾ ಎಂಬ ಒಂದು ಮಾತು ನನ್ನ ಮನಸ್ಸಿಗೆ ಬರ್ತಾ ಇದೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದು ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿರುವ MLC ಆಗಿರ್ತಕ್ಕಂಥ ಭೋಜೇಗೌಡರಿಗೆ ಮೊದಲನೇದಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದು ನಮ್ಮ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂಥ ನನ್ನ ಸನ್ಮಿತ್ರ ಗೆಳೆಯರಾದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಗೌರವ ಅತಿಥಿಗಳಾಗಿ ನಮ್ಮ ಜೊತೆ ಈ ಸಮಯವನ್ನು ಕಳ್ಕೊಂಡು ಈ ಇನಾಗ್ರೇಷನಲ್ಲಿ ಭಾಗವಹಿಸಿದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಶಕ್ಕು ಅಕ್ಕ, ಇವರಿಗೂ ಇವರ ಅನುಪಸ್ಥಿತಿಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಸಂಜೀವಣ್ಣ, ಈ ಒಂದು ನಮ್ಮ ಕ್ಲಬ್ಬಲ್ಲಿ ಏನು ನಾವು ಇವತ್ತು ನೋಡ್ತಾ ಇದ್ದೇವೆ ಇದಕ್ಕೆ ಬಹಳಷ್ಟು ಅವರ ಕೊಡುಗೆ ಇದೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಯತೀಶ್ ಅವರು ನಮ್ಮ ಜೊತೆ ಇದ್ದರು, ಹೀಗಾಗಿ ತೆರಳಿದ್ದಾರೆ. ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅಸಿಸ್ಟೆಂಟ್ ಕಮಿಷನರ್ ಪುತ್ತೂರು ಆಗಿದ್ದರು, ಇವಾಗ ಬೇರೆಲ್ಲೋ ವರ್ಗಾವಣೆಗೊಂಡು ಹೋಗಿದ್ದಾರೆ. ಜುಬಿನ್ ಮಹಾಪಾತ್ರ, ಅವರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಭಾಗದ ಈ ಮರೀಲ್ ಭಾಗದ ಕೌನ್ಸಿಲರ್, ನಮ್ಮ ಸಿಟಿ ಮುನ್ಸಿಪಲ್ ಕೌನ್ಸಿಲ್ನ ಉಪಾಧ್ಯಕ್ಷರು ಮತ್ತು ಪುತ್ತೂರು ಕ್ಲಬ್ನ ನೆರೆಕೆರೆಯಲ್ಲಿರುವಂಥ ವ್ಯಕ್ತಿ ಬಾಲಚಂದ್ರ ಅವರು, ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಸದಸ್ಯರು, ಈ ಒಂದು ಪುತ್ತೂರು ಕ್ಲಬ್ನ ಸದಸ್ಯರು, ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ, ನಿಮಗೆ ಅನಂತ ಧನ್ಯವಾದಗಳು. ಈ ಸಮಾರಂಭದ ಅಧ್ಯಕ್ಷರು, ನಮ್ಮ ಪುತ್ತೂರು ಕ್ಲಬ್ನ ಅಧ್ಯಕ್ಷರು, ನಮ್ಮ ಹಿರಿಯಣ್ಣ ಡಾಕ್ಟರ್ ದೀಪಕ್ ರೈ. ಇವರು ಹೇಳಿದಾಗೆ ಕನಸುಗಾರ, ಕನಸು ದಿನಾಲೂ ನೋಡ್ತಾರೆ, ಆ ಕನಸುಗಳನ್ನು ಈಡೇರಿಸಲಿಕ್ಕೆ ನಮ್ಮನ್ನು ಓಡಿಸ್ತಾರೆ. ನಾವು ಓಡ್ತೀವಿ ಅವ್ರ ಜೊತೆ, ಯಾಕಂದರೆ ನಮಗೆ ಈ ಸಕ್ಸಸ್ ಸಿಕ್ಕಿರೋದು ಇವರ ಒಂದು ಪ್ರೇರಣೆಯಿಂದಾಗಿ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ನಮ್ಮ ನಿರ್ದೇಶಕರುಗಳು ಇಲ್ಲಿ ಬಹಳಷ್ಟು ಜನ, ನಾವು 15 ಜನರ ಟೀಮ್ ಇದೆ. ಅದರಲ್ಲಿ ಎಲ್ಲರೂ ಅವರ ಒಂದು ತಕ್ಕ ಮಟ್ಟಿಗೆ ಅವರ ಒಂದು ಕಾಂಟ್ರಿಬ್ಯೂಷನನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇರುವುದು ನಮ್ಮ ಉಪಾಧ್ಯಕ್ಷರಾದ ದೀಪಕ್ KP ಅವರು ಚೈನಾದಲ್ಲಿ ಇದ್ದರೂ ಕೂಡ ಅವರ ಮನಸ್ಸು ಪುತ್ತೂರಲ್ಲಿರ್ತದೆ. ಅವರು ಈಗ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ವಾರಗಳಲ್ಲಿ ಮತ್ತೆ ಚೈನಾಕ್ಕೆ ತೆರಳಲಿಕ್ಕಿದ್ದಾರೆ. ನಮಗೆ ಈಗಲೇ ಬುಕ್ಕು ಅಂತ ಸ್ಟಾರ್ಟ್ ಆಗಿದೆ. ಅಂದರೆ ಅವರು ಇಲ್ಲಿದ್ದರೆ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಹಾಗಾಗಿ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ
ಇಲ್ಲಿ ಎಲ್ಲರೂ ನಾನು ಹೇಳಿದಾಗೆ ಎಲ್ಲರೂ ಅವರ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಆದರೆ ಇಲ್ಲಿ ನಿರಂತರವಾಗಿ ಈ ಒಂದು ಜಾಗದಲ್ಲಿ ದಿನನಿತ್ಯ ಬರುವಂಥವ್ರು ಅಂದರೆ ದಿನನಿತ್ಯ ಬರುವಂಥ ಅದಕ್ಕೆ ಬೇರೆ ಅರ್ಥ ಕಲ್ಪನೆ ತಗೊಳ್ಳೋದು ಬೇಡ. ರೂಪೇಶ್ ಶೇಟ್ ಮತ್ತು ಚಂದ್ರಶೇಖರ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಬ್ಬರು ಮನೋಜ್ ರೈ ಅವರು ಕೂಡ ಅಷ್ಟೇ ನಮ್ಮ ಈ ಕಿಚನ್ನ ಇದರಲ್ಲಿ ಬಹಳಷ್ಟು ಅವರು ಶ್ರಮಿಸ್ತಾ ಇರ್ತಾರೆ. ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಈ ಒಂದು ನಮ್ಮ ಕಿಚನ್ ಏನು ಇವತ್ತು ನಡೀತಾ ಇದೆ ಅದನ್ನು ನಡೆಸ್ತಾ ಇರುವವರು ನವೀತ್ ರೈ ಅವರು. ಅವರಿಗೂ ಸುರಭಿ ಗ್ರೂಪ್ನ ಮಾಲಕರಾದ ನವೀತ್ ರೈ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪುತ್ತೂರು ಕ್ಲಬ್ಬಿನ ಸಿಬ್ಬಂದಿ ವರ್ಗ, ಅದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಫ್ರಂಟ್ ಆಫೀಸ್ ಇರ್ಬೋದು, ರಿಸೆಪ್ಷನ್ ಇರ್ಬೋದು, ಕಿಚನ್, ನಮ್ಮ ಬಾರ್ ಸೆಕ್ಷನ್ ಇರ್ಬೋದು, ಲಾಡ್ಜಿಂಗ್ ಸೆಕ್ಷನ್ ಇರ್ಬೋದು, ಕ್ಲೀನಿಂಗ್ ಸ್ಟಾಫ್ ಇರ್ಬೋದು, ಎಲ್ಲರೂ ಇದರಲ್ಲಿ ಒಂದು ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹಳ ಚಂದ ರೀತಿಯಲ್ಲಿ ಈ ಒಂದು ಪುತ್ತೂರು ಕ್ಲಬ್ಬನ್ನು ನಡೆಸುವಲ್ಲಿ ನಮಗೆ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಹಾಗೂ ಪ್ರತ್ಯೇಕವಾಗಿ ಈ ಒಂದು ಕಾರ್ಯಕ್ರಮ ನಡೀಬೇಕಿದ್ರೆ ಬಹಳಷ್ಟು ಶ್ರಮಿಸಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಪತ್ರಕರ್ತ ಮಿತ್ರರು, ಅವರು ಇಲ್ಲದೆ ನಮಗೆ ಯಾವುದನ್ನು ಸಾಧಿಸಲಿಕ್ಕಾಗೋದಿಲ್ಲ. ಯಾಕಂದರೆ ಪ್ರಮೋಷನ್ನು ಬಹಳಷ್ಟು ಅಗತ್ಯ. ಇವತ್ತಿನ ದಿನದಲ್ಲಿ ಪ್ರಮೋಷನ್ ಇದ್ದರೆ ಮಾತ್ರ ನಮಗೆ ಯಾವೊಂದು ಕಾರ್ಯಕ್ರಮದಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರು ಕೂಡ ನಮಗೆ ಬಹಳಷ್ಟು ಕವರೇಜ್ ಇರ್ಬೋದು, ಸುಂದರವಾದ ಲೇಖನಗಳನ್ನು ಪುತ್ತೂರು ಕ್ಲಬ್ನ ಬಗ್ಗೆ ನೀಡಿದ್ದಾರೆ. ಅವರಿಗೂ ಅನಂತ ಧನ್ಯವಾದಗಳು. ಪ್ರಾರ್ಥನೆ ಹಾಡಿದ ನನ್ನ ಮಗಳು ತನ್ವಿ, ಅವಳಿಗೂ ಅವಳ ಅನುಪಸ್ಥಿತಿಯಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿರೂಪಣೆ ಮಾಡಿದ ನಮ್ಮ ಝೇವಿಯರ್ ಹಾಗೂ ರಶ್ಮಿ ಅವರು, ನಿಮಗೂ ಬಹಳ ತುಂಬ ಹೃದಯದ ಧನ್ಯವಾದಗಳು. ಈ ದಿನ ಈ ಕಾರ್ಯಕ್ರಮದ ನಂತರ ನಮಗೆ ಇಲ್ಲಿ ಮನೋರಂಜನೆ ನೀಡಲಿಕ್ಕಿದ್ದಾರೆ ಡಾಕ್ಟರ್ ಅನಂತ್ ಪ್ರಭು ಹಾಗೂ ತಂಡದವರು. ಅವರಿಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆ ಸೇರಲಿಕ್ಕಿದ್ದಾರೆ. ಈ ಲಾನ್ಸಲ್ಲಿ ನಮ್ಮ ಒಂದು ಮನೋರಂಜನಾ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಮನೋರಂಜನೆ ನೀಡಲಿಕ್ಕಿರುವವರು ಡಾಕ್ಟರ್ ಅನಂತ್ ಪ್ರಭು ಹಾಗೂ ತಂಡ, ಅವರಿಗೂ ಅನಂತ ಧನ್ಯವಾದಗಳು. ಇಲ್ಲಿ 2 ದಿನದಿಂದ ನಾವು ನಿರಂತರ ಪೂಜಾ ವಿಧಿಗಳನ್ನು ನೆರವೇರಿಸ್ತಾ ಬಂದಿದ್ದೇವೆ. ಇದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮ ಅರ್ಚಕ ವೃಂದದವರು ಹಾಗೂ ಅದನ್ನು ನೆರವೇರಿಸಿಕೊಟ್ಟಂಥ ಪ್ರಭಾಕರ್ ಹಾಗೂ ನಿತಿನ್ ಪಕ್ಕಳ್ಳ ಇವರಿಗೂ ಧನ್ಯವಾದಗಳು. ಇನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಶ್ರಮಿಸಿದ್ದೀರಾ. ನಿಮಗೆಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಮುಂದಿನ ನಮ್ಮ ಈ ಒಂದು ಕಾರ್ಯಕ್ರಮ ಏನಿದೆ, ಸುಹಾನ ಸಫರ್ ಅಂದರೆ ಹಳೆ ಗೀತೆಗಳ ಒಂದು ನಾಸ್ಟಾಲ್ಜಿಕ್ ಮೆಮೊರೀಸನ್ನು ಮತ್ತೆ ತರುವಂಥ ಒಂದು ಪ್ರಯತ್ನ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕಂತಲೇ ವಿನಂತಿಯನ್ನು ಮಾಡುತ್ತಾ ಮುಂದಿನ ಕಾರ್ಯಕ್ರಮಕ್ಕೋಸ್ಕರ ಜೈ ಹಿಂದ್, ಜೈ ಕರ್ನಾಟಕ. Thank you. We are glad to announce the Puttur Club presents Suhana Safar, an evening of old Hindi film hits by Dr. Kumble Anant Prabhu, runners-up senior category HNL Voice of Doctors Worldwide Season 2, MC and mimicry by Kumble Narasimha Prabhu. Along with that, we have a beautiful singers Pavitra Rupesh, Vidya Suvarna and Umakant Nayak. And we have an orchestra by Rajesh Bhagavat and group Mulki. A team is not a group of people that work together. A team is a group of people that trust each other. Thank you everyone. Now we have a national anthem. Join us. अधिनायक जय हे भारत भाग्य विधाता, पंजाब सिंध गुजरात मराठा द्राविड उत्कल वंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे।